24x7 ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಪ್ರೈಮ್ ಟೈಮ್ ಕಾರ್ಯಕ್ರಮ. ಅಷ್ಟೇ ಕೂಡ ನಾಟ್ ಓನ್ಲಿ ನಮ್ಮ ಕರಾವಳಿ ಭಾಗ, ಇಡೀ ರಾಜ್ಯದಲ್ಲೂ ಕೂಡ ಜೊತೆಗೆ ದೇಶದಲ್ಲೂ ಕೂಡ ಮಳೆಯಾಗ್ತಾ ಇದೆ. ಅದರಲ್ಲೂ ಕೂಡ ಕೇರಳದಲ್ಲಿ ರಕ್ಕಸ ಮಳೆಯಾಗ್ತಾ ಇದೆ. ಈ ಮಳೆ ಏನಿದೆ ನೋಡಿ, ಅಕ್ಷರಶಃ ಮರಣ ಮೃದಂಗವನ್ನು ಸೃಷ್ಟಿ ಮಾಡ್ತಾ ಇದೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಕೇರಳದಲ್ಲಿ ನಡೆದಿರುವಂತಹ ಒಂದು ದುರಂತ, ಮಹಾ ದುರಂತಕ್ಕೆ 84 ಜನರು ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟ್ಸ್, 84 ಜನರು ಸಾವನ್ನಪ್ಪಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಈ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಹಳಷ್ಟು ಕುಟುಂಬಗಳು ಅಲ್ಲಿ ಆ ಒಂದು ಸಾವಿನ ಸಂಖ್ಯೆಯಲ್ಲಿ ಸಿಲುಕಿಕೊಂಡಿದೆ. ಜೊತೆಗೆ ಕೇರಳದಲ್ಲಿ ಹಿಂದೆಂದೂ ಕೂಡ ನಾವು ಕಂಡರಿಯದಂತಹ ಮಹಾ ದುರಂತವು ಕೇರಳದಲ್ಲಿ ನಡೆದುಕೊಂಡಿದೆ. ಇವೆಲ್ಲದರ ಜೊತೆಗೆ ಕೇರಳದಲ್ಲಿ ಈ ರಕ್ಕಸ ಮಳೆಯಾಗ್ತಾ ಇದ್ರೆ, ಕರ್ನಾಟಕದಲ್ಲೂ ಕೂಡ ಈ ಮಹಾ ಮಳೆಗೆ ವರುಣಾರ್ಭಟಕ್ಕೆ ಜನರು ತತ್ತರಿಸಿಕೊಂಡು ಹೋಗಿದ್ದಾರೆ. ಹೇಗೆ ಕರ್ನಾಟಕದಲ್ಲಿ ಶಿರೂರಿನಲ್ಲಿ ಗುಡ್ಡ ಕುಸಿತ ನಡೆದಿತ್ತೋ, ಯಾವ ರೀತಿ ಕರ್ನಾಟಕದಲ್ಲಿ ಶಿರೂರು ನಡೆದಿರುವಂತಹ ಗುಡ್ಡ ಕುಸಿತದಿಂದ ಜನರು ಆತಂಕಕ್ಕೆ ಒಳಗಾಗಿದ್ರು, ಅದೇ ರೀತಿ ಆ ಒಂದು ದುರ್ಘಟನೆ ಮಾಸುವ ಮುನ್ನವೇ ಕೇರಳದಲ್ಲೂ ಕೂಡ ಇಂಥದ್ದೇ ಆಗಿರುವಂತಹ ಗುಡ್ಡ ಕುಸಿದ ಇರುವಂತಹ ಲ್ಯಾಂಡ್ ಸ್ಲೈಡ್ ಆಗಿರುವಂತಹ ಬಹಳ ದೊಡ್ಡದಾಗಿರುವಂತಹ ಘೋರ ದುರಂತ ಕೇರಳದಲ್ಲಿ ನಡೆದಿದೆ, ವಯನಾಡು ಭಾಗದಲ್ಲಿ ನಡೆದಿದೆ. ಇವೆಲ್ಲದರ ಜೊತೆಗೆ ಕರಾವಳಿ ಭಾಗದಲ್ಲೂ ಕೂಡ ಈ ಆತಂಕ ಇದೆ, ಜನತೆಯಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕರಾವಳಿ ಭಾಗದಲ್ಲೂ ಕೂಡ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆಯಾಗ್ತಾ ಇದೆ. ಈ ಮಳೆ ಯಾವ ರೀತಿ ಆಗ್ತಾ ಇದೆ ಅಂತ ಬಂದಾಗ, ನದಿಯ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಕೂಡ ಕರಾವಳಿ ಭಾಗದಲ್ಲಿ ಏರಿಕೆ ಆಗ್ತಾಲೇ ಇದೆ. ಒಂದು ನೀರಿನ ಮಟ್ಟ ಅನ್ನುವಂಥದ್ದು ಒಂದು ಲಿಮಿಟೆಡ್ ಅನ್ನುವಂಥದ್ದು ಇರುತ್ತೆ, ಆದರೆ ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ತಲುಪಿದೆ. ಅಂದರೆ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ, ನದಿ ನೀರಿನ ಮಟ್ಟ. ಅದರಲ್ಲೂ ಕೂಡ ಉಪ್ಪಿನಂಗಡಿಯಲ್ಲಿ ಇಂದು ಸಂಜೆಯ ಹೊತ್ತಿನಲ್ಲಿ ಸಂಗಮ ಕ್ಷೇತ್ರ ಸಂಗಮವಾಗಿದೆ, ನದಿಗಳ ಸಂಗಮವಾಗಿದೆ. ಒಂದು ಕಡೆ ಖುಷಿಯ ವಿಚಾರ, ಸಂತಸದ ವಿಚಾರ. ಆದರೆ ಮತ್ತೊಂದು ಕಡೆ ಬಂಟ್ವಾಳದಲ್ಲಿ ಜೊತೆಗೆ ಉಪ್ಪಿನಂಗಡಿ ಭಾಗದಲ್ಲೂ ಕೂಡ ನದಿಯ ನೀರಿನ ಮಟ್ಟ ಏನಿದೆ ನೋಡಿ, ಅದು ಏರಿಕೆ ಆಗ್ತಾ ಇದೆ. ಅಪಾಯದ ಮಟ್ಟ ಏನಿದೆ, ಡೇಂಜರ್ ಲೆವೆಲ್ ಏನಿದೆ, ಅದು ಏರಿಕೆಯಾಗಿ ಹೋಗ್ತಾ ಇರುವಂಥದ್ದು ಬಹಳಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಸಂಕ್ಷಿಪ್ತವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಕೊಡ್ತೀವಿ. ಎಲ್ಲೆಲ್ಲಿ ಏನೇನಾಗಿದೆ, ಮಳೆಯಿಂದ ಏನೇನು ಅವಾಂತರ ಸೃಷ್ಟಿಯಾಗಿದೆ, ಮಳೆಯಿಂದ ಏನೆಲ್ಲ ಅವ್ಯವಸ್ಥೆ ಆಗಿದೆ, ಜನರ ಜೀವನ ಎಷ್ಟು ಅಸ್ತವ್ಯಸ್ತವಾಗಿದೆ, ಜೊತೆಗೆ ಎಲ್ಲೆಲ್ಲಿ ಸಾವು ನೋವು ಸಂಭವಿಸಿದೆ, ಎಲ್ಲ ವಿಷಯದ ಬಗ್ಗೆ ಅಪ್ಡೇಟ್ಸ್ ಅನ್ನು ಕೊಡ್ತೀವಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯಾನ್. ಜೊತೆಗೆ ಕೇರಳದಲ್ಲಿ ನಡೆದಿರುವಂತಹ ಮಹಾಘೋರ ದುರಂತ, 84 ಜನರ ಸಾವು, ಇವೆಲ್ಲದರ ಜೊತೆಗೆ ಕರ್ನಾಟಕದಲ್ಲಿ ಶಿರೂರಿನಲ್ಲಿ ನಡೆದಿರುವಂತಹ ಒಂದು ಗುಡ್ಡ ಕುಸಿತ, ಅದೇ ರೀತಿ ಮಾದರಿಯಲ್ಲಿ ನಮ್ಮ ಮಂಗಳೂರಿನಲ್ಲೂ ಕೂಡ ಅಂದರೆ ವಾಮಂಜೂರು ಭಾಗದಲ್ಲಿ ಕೆತ್ತಿಕಲ್ ಸಮೀಪವೂ ಕೂಡ ಇಂಥದ್ದೇ ಗುಡ್ಡ ಕುಸಿತ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಜನತೆ ಈಗಾಗಲೇ ಆತಂಕಗೊಂಡಿದ್ದಾರೆ. ಆ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಜೊತೆಗೆ ಅಲ್ಲಿ ಏನಾಗಿದೆ, ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಆ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಜೊತೆಗೆ ಈ ವರುಣಾರ್ಭಟ ಕರಾವಳಿ ಭಾಗದಲ್ಲಿ ಯಾವ ರೀತಿಯ ಆತಂಕ ಸೃಷ್ಟಿ ಮಾಡಿದೆ, ಈ ಬಗ್ಗೆ ಕ್ವಿಕ್ ಆಗಿರುವಂತಹ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಕರಾವಳಿಯಲ್ಲಿ ನಿಲ್ಲದ ವರುಣಾರ್ಭಟ, ಉಕ್ಕಿ ಹರಿದ ನದಿಗಳಿಂದ ರಸ್ತೆಯಲ್ಲಿ ಹರಿದ ನದಿ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಹಲವು ವರ್ಷಗಳ ಬಳಿಕ ಮೇಘಾಸ್ಫೋಟದಂತಹ ಮಳೆ ಸುರಿಯುತ್ತಿದ್ದು ಹಲವೆಡೆ ನೆರೆಯ ಆತಂಕ ಸೃಷ್ಟಿಸಿದೆ. ಜಿಲ್ಲೆಯ ಕುಮಾರಧಾರ, ನೇತ್ರಾವತಿ ಸೇರಿದಂತೆ ಹಲವು ನದಿಗಳು ಅಪಾಯದ ಮಟ್ಟದಲ್ಲಿ ಹರಿಯುತ್ತಿದ್ದು ಈಗಾಗಲೇ ಹಲವೆಡೆ ಮನೆಗಳು ಜಲಾವೃತಗೊಂಡಿವೆ. ಉಪ್ಪಿನಂಗಡಿ, ಬಂಟ್ವಾಳ, ಗುಂಡ್ಯ, ಶಿರಾಡಿ ಮೊದಲಾದ ಕಡೆಯಲ್ಲಿ ರಸ್ತೆಯ ಮೇಲೆ ನದಿ ನೀರು ಹರಿದು ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಉಪ್ಪಿನಂಗಡಿಯಲ್ಲಿ ಕುಮಾರಧಾರ ಹಾಗೂ ನೇತ್ರಾವತಿ ನದಿ ಉಕ್ಕಿ ಹರಿಯುತ್ತಿದ್ದು ಹಲವು ಮನೆಗಳು ಜಲಾವೃತಗೊಂಡಿವೆ. ಉಪ್ಪಿನಂಗಡಿಯಿಂದ ಬಂಟ್ವಾಳ ನಡುವೆ ನದಿ ಪಾತ್ರದಲ್ಲಿ ಹಲವು ತೋಟಗಳು ಜಲಾವೃತಗೊಂಡಿವೆ. ಇನ್ನು ಪುತ್ತೂರು ತಾಲೂಕು ಕಾಹು ಎಂಬಲ್ಲಿ ಶಾಲೆಯ ಆವರಣ ಗೋಡೆ ಕುಸಿತವಾಗಿದ್ದು ಪಕ್ಕದಲ್ಲಿದ್ದ ಬಸ್ ನಿಲ್ದಾಣ ಜಖಂಗೊಂಡಿದೆ. ಇನ್ನು ಪುತ್ತೂರಿನ ಎಪಿಎಂಸಿ ರಸ್ತೆಯ ಆದರ್ಶ ಆಸ್ಪತ್ರೆಯ ಬಳಿಯ ಹಳ್ಳದಲ್ಲಿ ನೀರು ಉಕ್ಕಿ ಹರಿಯುತ್ತಿದ್ದು ಈ ರಸ್ತೆಯಲ್ಲೂ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಕ್ಷಣ ಕ್ಷಣಕ್ಕೂ ಏರುತ್ತಿರುವ ನೀರಿನ ಮಟ್ಟದಿಂದ ನೆರೆಯ ಭೀತಿ.
ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೇತ್ರಾವತಿ ಉಕ್ಕಿ ಹರಿದು ಸ್ನಾನಘಟ್ಟ ಸಂಪೂರ್ಣ ಜಲಾವೃತಗೊಂಡಿದೆ. ನದಿ ನೀರು ರಭಸವಾಗಿ ಹರಿಯುತ್ತಿದ್ದು ಇಲ್ಲಿ ಭಕ್ತರ ತೀರ್ಥ ಸ್ನಾನವನ್ನ ನಿಷೇಧಿಸಲಾಗಿದೆ. ಇನ್ನು ಪಜರಡ್ಕದಲ್ಲಿನ ಮೃತ್ಯುಂಜಯ ನದಿ ನೇತ್ರಾವತಿ ನದಿಯನ್ನ ಸೇರುವ ಸ್ಥಳವಾಗಿದ್ದು ಇಲ್ಲೂ ಕೂಡ ಸಂಗಮವಾಗಿದ್ದು ನದಿ ನೀರು ದೇವರ ಅಂಗಣವನ್ನ ಪ್ರವೇಶಿಸಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ಅರ್ಚಕರು ನದಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಇಲ್ಲಿನ ಸತ್ಯನಪಲ್ಕೆ ಅಜಿಕುರಿ ಮುಂಡ್ರುಕ್ಪಾಡಿ ರಸ್ತೆಯಿಂದ ಪಜರಡ್ಕ ದೇವಸ್ಥಾನದ ಕಡೆಗೆ ಬರುವ ರಸ್ತೆಯಲ್ಲಿ ನದಿ ನೀರು ರಸ್ತೆಯಲ್ಲೇ ಹರಿಯಲು ಆರಂಭಿಸಿದೆ. ಹೀಗಾಗಿ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ಜುಲೈ ತಿಂಗಳ ಆರಂಭದಲ್ಲಿ ಸುರಿದ ಮಳೆಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ಮಳೆ ಸುರಿಯುತ್ತಿದೆ. ಜೊತೆಗೆ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲೂ ವಿಪರೀತ ಮಳೆಯಾಗುತ್ತಿರುವುದು ನದಿ ನೀರಿನ ಮಟ್ಟ ಏರಿಕೆಗೆ ಕಾರಣವಾಗಿದೆ. ಒಂದೆಡೆ ನದಿ ನೀರು ಏರಿಕೆಯಾಗಿ ಹಲವೆಡೆ ನೀರು ರಸ್ತೆಯಲ್ಲಿ ಹರಿದು ಸಂಚಾರ ಸ್ಥಗಿತವಾಗಿದ್ದರೆ ಶಿರಾಡಿಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿ ಹೆದ್ದಾರಿ ಬಂದ್ ಆಗಿದೆ. ಒಟ್ಟಾರೆ ವರುಣಾರ್ಭಟಕ್ಕೆ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದು ನದಿ ತೀರದ ಜನರನ್ನ ಜಿಲ್ಲಾಡಳಿತ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಸೂಚಿಸಿದೆ. ಕ್ಷಣ ಕ್ಷಣಕ್ಕೂ ಏರಿಕೆಯಾಗುತ್ತಿರುವ ನದಿ ನೀರಿನಿಂದ ನೆರೆ ಭೀತಿ ಎದುರಾಗಿದ್ದು ಮಳೆ ಕಡಿಮೆ ಆಗಲಿ ಅಂತ ಜನ ಪ್ರಾರ್ಥಿಸುತ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮಂಗಳೂರು ಬೆಂಗಳೂರು ಸಂಪರ್ಕಿಸುವ ಎಲ್ಲಾ ರಸ್ತೆಗಳಲ್ಲೂ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಶಿರಾಡಿಘಾಟ್ನಲ್ಲಿ ಗುಡ್ಡ ಕುಸಿತವಾಗಿದೆ. ಚಾರ್ಮಾಡಿ ಘಾಟ್ನಲ್ಲೂ ಮರಗಳು ಧರೆಗುರುಳಿವೆ. ಸಂಪಾಜೆ ಘಾಟ್ನಲ್ಲೂ ಗುಡ್ಡ ಕುಸಿಯುವ ಆತಂಕ ಇದ್ದು ಏಕಮುಖ ವಾಹನ ಸಂಚಾರ ನಡೆಯುತ್ತಿದೆ. ಇದು ಕರಾವಳಿಯಲ್ಲಿ ವರುಣಾರ್ಭಟ ಯಾವ ರೀತಿಯ ಭಯ ಆತಂಕವನ್ನ ಸೃಷ್ಟಿ ಮಾಡಿದೆ ಅನ್ನುವಂಥ ಕ್ವಿಕ್ ಆಗಿರುವಂತಹ ಡೀಟೇಲ್ಸ್ ಅನ್ನ ತಾವುಗಳು ನೋಡ್ಕೊಂಡು ಬಂದ್ರೆ ಇನ್ನು ಮುಂದಕ್ಕೆ ಎಲ್ಲೆಲ್ಲಿ ಏನೇನಾಗಿದೆ ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನ ತಮ್ಮಗಳಿಗೆ ಕೊಡ್ತಾ ಹೋಗ್ತೀವಿ. ಜೊತೆಗೆ ಉಪ್ಪಿನಂಗಡಿಯಲ್ಲೂ ಕೂಡ ಅಲ್ಲಿ ಸಂಗಮ ಕ್ಷೇತ್ರ ನದಿಗಳ ಸಂಗಮವಾಗಿದೆ. ಜೊತೆಗೆ ಹಾಗಿದ್ದಾಗ ಅಲ್ಲಿ ಆ ಭಾಗದ ಜನರು ಅವರ ಒಂದು ಸಂಭ್ರಮ, ಅವರ ಒಂದು ಖುಷಿ, ಅದನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಇವೆಲ್ಲದರ ಜೊತೆಗೆ ಬಂಟ್ವಾಳದಲ್ಲಿ ಈ ನೆರೆಯಿಂದ ಬಹಳಷ್ಟು ಒಂದು ಆ ಭಾಗದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಸಂದರ್ಭ ಆ ಭಾಗದ ಶಾಸಕರಾಗಿರುವಂತಹ ರಾಜೇಶ್ ನಾಯ್ಕ ಉಳಿಪಾಡಿ ಗುತ್ತು ಅವರು ಕೂಡ ಆ ಭಾಗಕ್ಕೆ ಹೋಗಿದ್ದಾರೆ. ಅಲ್ಲಿರುವಂತಹ ಒಂದು ಬಹಳಷ್ಟು ಕಷ್ಟದಲ್ಲಿರುವಂತಹ ಒಂದು ಕುಟುಂಬಗಳಿಗೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ ಅವರು. ಆದರೆ ಇಲ್ಲೊಂದು ವಿಚಾರ ಏನು ಅಂತ ಹೇಳಿದ್ರೆ, ಬಂಟ್ವಾಳದಲ್ಲಿ 1974ರಲ್ಲಿ ನಡೆದಿರುವಂತಹ ಮಹಾಘೋರ ದುರಂತ ತಮಗೆ ಈಗಲೂ ಕೂಡ ನೆನಪಿರಬಹುದು. ಅಂಥದ್ದೇ ಆಗಿರುವಂತಹ ದುರಂತ ನಡೆಯಬಹುದಾ ಅನ್ನುವಂತಹ ಭಯ ಆತಂಕ ಬಂಟ್ವಾಳದ ಜನರಲ್ಲಿದೆ. ಕಾರಣ ಬಂಟ್ವಾಳದಲ್ಲಿ ನದಿಯ ನೀರಿನ ಮಟ್ಟ, ನೇತ್ರಾವತಿ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇದೆ. ಅಪಾಯದ ಮಟ್ಟವನ್ನು ಮೀರಿ ನೇತ್ರಾವತಿ ನದಿ ಹರಿತಾ ಇದೆ. ಹಾಗಿದ್ದಾಗ ಬಂಟ್ವಾಳದಲ್ಲಿ ಕತೆ ಏನು ಅನ್ನುವಂತಹ ಪ್ರಶ್ನೆ. ಸೊ ಈ ಸಂದರ್ಭ ಬಂಟ್ವಾಳದಲ್ಲಿ ಏನಾಗಿದೆ ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಯಾವ ರೀತಿ ಇದೆ ಬಂಟ್ವಾಳ ನೋಡ್ಕೊಂಬನ್ನಿ.
ಎಸ್, ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಬಂಟ್ವಾಳದಿಂದ ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು. ಯಾವ ರೀತಿ ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದೆ, ಜೊತೆಗೆ ಅಲ್ಲಿ ನದಿ ಯಾವ ರೀತಿ ಹರಿದು ರಸ್ತೆಯ ಮೇಲ್ಭಾಗಕ್ಕೆ, ಜೊತೆಗೆ ಅಲ್ಲಿ ಮಾರುಕಟ್ಟೆ ಇದೆ. ಆ ಒಂದು ಮಾರುಕಟ್ಟೆಗೆ ಯಾವ ರೀತಿ ಆ ನದಿಯ ನೀರು ಹೊಕ್ಕಿದೆ ಅನ್ನುವಂಥ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹುಶಃ ಇದು ಬಂಟ್ವಾಳದ ಪ್ರಮುಖವಾಗಿರುವಂತಹ ಮಾರುಕಟ್ಟೆ. ಆ ಮಾರುಕಟ್ಟೆಯಲ್ಲಿ ಬಹಳಷ್ಟು ಅಂಗಡಿ ಮುಂಗಟ್ಟುಗಳು ಇರುತ್ತದೆ. ಸೊ ಅಲ್ಲಿ ಬಹಳಷ್ಟು ಜನರು ಆಗಮಿಸುವಂತಹ ಪ್ರದೇಶ ನೋಡಿ, ಯಾವ ರೀತಿ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ. ಆ ಮಾರುಕಟ್ಟೆಯ ಹಿಂಭಾಗದಲ್ಲೇ ನೇತ್ರಾವತಿ ನದಿ ಹರಿತಾ ಇರುವಂಥದ್ದು. ಸೊ ಹಾಗಿದ್ದಾಗ ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದೆ. ಸೊ ಹಾಗೆ ತಾವು ಗಮನಿಸ್ತಾ ಇರುವಂತಹ ಈ ಒಂದು ದೃಶ್ಯಾವಳಿಗಳು ಅಂದರೆ ಆ ಭಾಗದ ಜನರು ಎಲ್ಲರೂ ಕೂಡ ಅಂಗಡಿಯನ್ನು ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಲೇಬೇಕು, ಯಾಕಂದರೆ ಈ ಮಳೆಯ ನೀರು ಅಥವಾ ನೀರಿನ ಶಕ್ತಿಯ ಮುಂದೆ, ನೀರಿನ ರಭಸದ ಮುಂದೆ ಮನುಷ್ಯನ ಯಾವ ವ್ಯಾಪಾರ ವಹಿವಾಟುಗಳೇನು ಇರಲಿ ಬಿಡಿ, ಮನುಷ್ಯನ ಜೀವ ಅಥವಾ ಅವ ಮಾಡಿದಂತಹ ಏನು ಆಸ್ತಿ, ಅಂತಸ್ತು, ಸಂಪತ್ತು ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಮಾಯ ಆಗುತ್ತೆ ಅನ್ನೋದಕ್ಕೆ ನಮಗೆ ಕೇರಳದಲ್ಲಿ ನಡೆದಿರುವಂತಹ ದುರಂತವೇ ಸಾಕ್ಷಿ. ಯಾವ ರೀತಿ ಇದೆ ಕೇರಳ, ವಯನಾಡು ಈಗ ಅನ್ನುವಂಥದ್ದು ಅಂಥದ್ರಲ್ಲಿ ಇದೇನು ದೊಡ್ಡ ವಿಚಾರ ಅಲ್ಲ ಅನ್ನುವಂಥದ್ದು ಹೇಳಿದ್ರೂ ಕೂಡ ತಪ್ಪು. ಯಾಕಂದರೆ ನೇತ್ರಾವತಿ ನದಿ ನೀರಿನ ಮಟ್ಟ ಏನಿದೆ ಅದು ಏರಿಕೆ ಆಗ್ತಾ ಇದೆ, ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇದೆ. ಯಾಕಂದರೆ ಡೇಂಜರ್ ಲೆವೆಲ್ ಅನ್ನುವಂಥದ್ದು ಏನಿದೆ ನೋಡಿ, ಬಂಟ್ವಾಳದಲ್ಲಿ ನೇತ್ರಾವತಿ ನದಿಯ ನೀರಿನ ಮಟ್ಟ 8.5 ಮೀಟರ್ ಡೇಂಜರ್ ಲೆವೆಲ್ ಬಂಟ್ವಾಳದಲ್ಲಿ ನೇತ್ರಾವತಿ ನದಿಯ ನೀರಿನ ಮಟ್ಟ. ಆದರೆ ಅದು 10 ಮೀಟರ್ವರೆಗೆ ಏರಿಕೆಯಾಗಿದೆ. ಹಾಗಿದ್ದಾಗ ಬಂಟ್ವಾಳದ ಜನತೆಯು ಕೂಡ ಈ ಸಂದರ್ಭ ಸ್ವಲ್ಪ ಆತಂಕದಲ್ಲಿದ್ದಾರೆ. ಬಹಳಷ್ಟು ಕೇಳ್ತಾ ಇರುವಂಥದ್ದು ನಾಳಿನ ದಿನ ಕರಾವಳಿ ಭಾಗಕ್ಕೆ ಅಂದರೆ ನಿರಂತರವಾಗಿ ಎಡೆಬಿಡದೆ ಮಳೆಯಾಗ್ತಾ ಇದೆ, ನಾಳೆ ರಜೆ ಇದೆಯಾ ಶಾಲಾ ಕಾಲೇಜುಗಳಿಗೆ ಅನ್ನುವಂಥ ಪ್ರಶ್ನೆಯನ್ನು ಬಹಳಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸನ್ನು ಹಾಕ್ತಾ ಇದ್ರಿ. ಸೊ ಆ ಬಗ್ಗೆ ಅಧಿಕೃತವಾದಂಥ ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಆದರೆ ನಿರಂತರವಾಗಿ ಮಳೆಯಾಗ್ತಾ ಇದೆ. ನಾಟ್ ಓನ್ಲಿ ಕರಾವಳಿ ಭಾಗ, ರಾಜ್ಯದಲ್ಲೂ ಕೂಡ ಬಹಳಷ್ಟು ಜಿಲ್ಲೆಗಳಲ್ಲಿ, ಮಲೆನಾಡು ಭಾಗಗಳಲ್ಲಿ, ಕರಾವಳಿ ಭಾಗದಲ್ಲಿ ಇನ್ನೂ ಕೂಡ 10 ದಿನ ಅಥವಾ 7 ದಿನ ನಿರಂತರವಾಗಿ ಮಳೆಯಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಸೊ ಇವೆಲ್ಲದರ ಜೊತೆಗೆ ನಾಳಿನ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಇದೆಯಾ ಅನ್ನೋಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ ಬಗ್ಗೆ ಅಧಿಕೃತವಾಗಿರುವಂಥ ಮಾಹಿತಿ ಇಲ್ಲ. ಸುಳ್ಳು ಸುದ್ದಿಗಳನ್ನು ಯಾವತ್ತೂ ಕೂಡ ಹಬ್ಬಿಸಲಿಕ್ಕೆ ಹೋಗಬೇಡಿ, ಸುಳ್ಳು ಸುದ್ದಿಗಳ ಬಗ್ಗೆ ಯಾವತ್ತೂ ಕೂಡ ಕಿವಿಗೊಡಬೇಡಿ ಅನ್ನುವಂಥ ಒಂದು ಸಣ್ಣ ಮಾಹಿತಿ. ಇವೆಲ್ಲದರ ಜೊತೆಗೆ ತಾವು ಗಮನಿಸ್ತಾ ಇರುವಂಥ ದೃಶ್ಯಾವಳಿ ಇದು ಬಂಟ್ವಾಳದಲ್ಲಿ ಯಾವ ರೀತಿ ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದೆ ಅನ್ನುವಂಥದ್ದು, ಮನೆಯ ಒಳಗಡೆ ನೀರು ಹೋಗಿರುವಂಥದ್ದು, ಮಾರುಕಟ್ಟೆಗೆ ಎಲ್ಲ ಕಡೆಗಳಲ್ಲಿ ನೀರು ಹೋಗಿರುವಂಥದ್ದು. ಹಾಗಿದ್ದಾಗ ಅಪಾಯದ ಮಟ್ಟ ಮೀರಿ ನೇತ್ರಾವತಿ ನದಿ ಹರಿತಾ ಇದೆ. ಬಹಳಷ್ಟು ಮಳೆ ಆಗ್ತಾ ಇರೋದ್ರಿಂದ ಕಳೆದ ವಾರ ಕೂಡ ಬಹಳಷ್ಟು ಮಳೆಯಾಗಿತ್ತು. 2 ದಿವಸಗಳು ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು. ಇವತ್ತು ಪುನಃ ನಿನ್ನೆ ರಾತ್ರಿಯಿಂದ ಬಹಳಷ್ಟು ಜೋರಾಗಿ ಮಳೆ ಆಗ್ತಾ ಇದೆ.
ಬಹಳಷ್ಟು ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿದೆ, ಮನೆಗಳೆಲ್ಲ ನೀರು ಆವೃತವಾಗಿದೆ. ಅದರಿಂದ ಎಲ್ಲ ಪ್ರದೇಶಗಳಿಗೂ ನಾನು ತಗ್ಗು ಪ್ರದೇಶಗಳಿಗೆ ಇವತ್ತು ಭೇಟಿ ಕೊಡ್ತಾ ಇದ್ದೆ. ಜನರಿಗೆ ಮನವರಿಕೆ ಮಾಡಿ ಜನರನ್ನು ನಾವು ಶಿಫ್ಟ್ ಮಾಡ್ತೇವೆ. ಬಹಳಷ್ಟು ಮನೆಗಳಿಗೆ ನೀರು ನುಗ್ಗಿ ಆಗಿದೆ. ಅದನ್ನು ಜನಗಳನ್ನು ನಾವು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಾವು ಬಹಳಷ್ಟು ಜಾಗದಲ್ಲಿ ಆಡುವ ಅನಾಹುತಗಳೆಲ್ಲ ನೋಡಿದ್ದಾರೆ ಜನಗಳು. ಅದರಿಂದ ಆದಷ್ಟು ಬೇಗ ಶೀಘ್ರವೇ ಪ್ರತಿ ಪ್ರದೇಶಗಳಿಗೂ ಹೋಗಿ ನಾನು ಜನರನ್ನು ಶಿಫ್ಟ್ ಮಾಡಿ ಅವರಿಗೆ ಎಲ್ಲ ಗಂಜಿ ಕೇಂದ್ರಗಳು ಅವರಿಗೆ ತೊಂದರೆ ಆಗದಾದ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಕಡೆಯಿಂದ ಹಾಗೂ ನಮ್ಮೊಟ್ಟಿಗೆ ಈಗ ತಹಶೀಲ್ದಾರ್ ಇದ್ದಾರೆ, ಪಿಡಿಒಗಳೆಲ್ಲ ಇದ್ದಾರೆ, ಈ ಮುಖಾಂತರ ಕೂಡ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ. ಮಳೆ ನಿಂತು ಕಮ್ಮಿ ಆದಾಗ ಬಹಳಷ್ಟು ಇಲ್ಲಿ ಪ್ರದೇಶಗಳು ಏನಾಗ್ತದೆ, ಮಳೆ ನೀರು ನುಗ್ಗುವಾಗ ಬಹಳಷ್ಟು ಕೆಸರುಗಳು ಕೂಡ ಬಂದಿರ್ತದೆ. ಬಹಳಷ್ಟು ಕೆಸರುಗಳು ಬರುವಾಗ ಆ ಕೆಸರುಗಳು ಹಾಗೆ ನಿಂತಿರ್ತದೆ ಮತ್ತು ಅದನ್ನು ಕ್ಲೀನ್ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ ಜನರಿಗೆ. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ, ಆ ಮಳೆ ನಿಂತ ಕೂಡಲೇ ನೀರು ಕೆಳಗೆ ಹೋದ ಕೂಡಲೇ ಆ ಕೆಸರನ್ನು ಕೂಡ ತೆಗೆಯುವಂಥ ಕೆಲಸ ಡಿಪಾರ್ಟ್ಮೆಂಟ್ ಮುಖಾಂತರ ತಾಲೂಕು ಕಚೇರಿ ಮುಖಾಂತರ ಮಾಡಬೇಕು ಅಥವಾ ಪಿಡಿಒಗಳು ಯಾರಾದರೂ ಅದನ್ನು ಜವಾಬ್ದಾರಿ ತಗೊಂಡು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. 전지. ಇದು ಬಂಟ್ವಾಳದ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬಂಟ್ವಾಳದ ತಾಲೂಕಿನ ಹಲವು ಗ್ರಾಮಗಳಲ್ಲಿ ನೆರೆಯ ಭೀತಿ ಈಗಾಗಲೇ ಎದುರಾಗಿದೆ. ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗ್ತಾ ಇದೆ. ಜೊತೆಗೆ ಪಾಣೆಮಂಗಳೂರಿನಲ್ಲೂ ಕೂಡ ನದಿ ನೀರು ಅಂಗಡಿಗಳಿಗೆ ಪ್ರವೇಶಿಸಿದೆ. ಅಂಗಡಿ ಮಾಲೀಕರು ಅಂಗಡಿಯ ವಸ್ತುಗಳನ್ನ ಸ್ಥಳಾಂತರವನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಇವತ್ತು ಬಂಟ್ವಾಳದಲ್ಲಿ ಕಂಡು ಬಂತು. ಜೊತೆಗೆ ಬಂಟ್ವಾಳ ಪುರಸಭಾ ವಾಣಿಜ್ಯ ಸಂಕೀರ್ಣದಲ್ಲೂ ಕೂಡ ನೀರು ತುಂಬಿತ್ತು. ಇಲ್ಲಿನ ಹಲವು ಅಂಗಡಿಗಳು ಜಲಾವೃತಗೊಂಡಿತ್ತು. ಜೊತೆಗೆ ಇನ್ನು ತಗ್ಗು ಪ್ರದೇಶದಲ್ಲಿ ವಾಸವಾಗ್ತಾ ಇರುವಂತಹ ಹಲವು ಮನೆಗಳು ಕೂಡ ಜಲಾವೃತಗೊಂಡಿದೆ. ಹಾಗಾಗಿ ಜಲಾವೃತಗೊಂಡಿರುವಂತಹ ಮನೆಗಳಿಗೆ ಶಾಸಕರು ರಾಜೇಶ್ ನಾಯ್ಕ ಉಳಿಪಾಡಿ ಗೊತ್ತು ಭೇಟಿ ನೀಡಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಬಂಟ್ವಾಳ ಅಂತ ಬಂದಾಗಲ್ಲಿ ಪಾಣೆಮಂಗಳೂರು, ಬಂಟ್ವಾಳ, ನಾವೂರ, ಸರಪಾಡಿ ಸೇರಿ ಹಲವೆಡೆ ಮನೆ ಹಾಗೂ ಕೃಷಿ ಭೂಮಿ ಜಲಾವೃತವಾಗಿದೆ. ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕೃಷಿ ಭೂಮಿ ಯಾವ ರೀತಿ ಮಳೆಯ ನೀರಿನಿಂದ ಕೊಚ್ಚಿ ಹೋಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಆ ತೋಡುಗಳಲ್ಲಿ ಯಾವ ರೀತಿ ರಭಸದಲ್ಲಿ ನದಿಯ ನೀರು, ಮಳೆಯ ನೀರು ಹರಿತಾ ಇದೆ ಅನ್ನುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಇದು ಬಂಟ್ವಾಳದ ದೃಶ್ಯಾವಳಿಗಳು. ಜೊತೆಗೆ ಇದು ಬಂಟ್ವಾಳದ ದೃಶ್ಯಾವಳಿಗಳು. ಬಂಟ್ವಾಳದಲ್ಲಿ ನೇತ್ರಾವತಿ ನದಿಯ ನೀರು ಉಕ್ಕಿ ಹರಿತಾ ಇದೆ, ರಸ್ತೆಗೆ ಬಂದಿದೆ, ಮಾರುಕಟ್ಟೆಗಳಿಗೆ ಬಂದಿದೆ. ಇವೆಲ್ಲದರ ಜೊತೆಗೆ ಅಲ್ಲಿ ನೇತ್ರಾವತಿ ನದಿಯ ನೀರಿನ ಮಟ್ಟ ಅಂದರೆ ಡೇಂಜರ್ ಲೆವೆಲ್ ಅನ್ನುವಂಥದ್ದು ಇರುವಂಥದ್ದು 8.5 ಮೀಟರ್. ಆದರೆ ಅಲ್ಲಿ ಈಗಾಗಲೇ 10 ಮೀಟರ್ವರೆಗೆ ನೀರು ಏರಿಕೆಯಾಗಿದೆ. ಹಾಗಿದ್ದಾಗ ನೇತ್ರಾವತಿ ನದಿ ನೀರಿನ ಮಟ್ಟ ಏನಿದೆ ನೋಡಿ, ಡೇಂಜರ್ ಲೆವೆಲ್ ಅನ್ನುವಂಥದ್ದು ಏನಿದೆ ನೋಡಿ, ಅದು ಏರಿಕೆಯಾಗಿದೆ. 10 ಮೀಟರ್ವರೆಗೆ ನೀರು ಉಕ್ಕಿ ಹರಿತಾ ಇದೆ ಅಂತ ಬಂದಾಗ ಸ್ವಲ್ಪ ಗಮನಿಸಬೇಕು ತಗ್ಗು ಪ್ರದೇಶದಲ್ಲಿರುವವರು. ಜೊತೆಗೆ ನದಿಯ ಹತ್ತಿರ ಇರುವಂತಹ ವಾಸ ಮಾಡ್ತಾ ಇರುವಂತಹ ಮನೆಯವರು ಅವರು ಕೂಡ ಸ್ವಲ್ಪ ಈ ಒಂದು ವಿಚಾರದ ಬಗ್ಗೆ ಗಮನಿಸಬೇಕು. ಯಾಕಂತ ಬಂದಾಗ ಈ ಹಿಂದೆ ಕೂಡ 1974ರಲ್ಲಿ ನಡೆದಿರುವಂತಹ ಘೋರ ದುರಂತ ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಹಾಗಿದ್ದಾಗ ಅಂತಹ ಯಾವುದೇ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಆದರೆ ನದಿಯ ನೀರಿನ ಮಟ್ಟ ಈ ರೀತಿ ಏರಿಕೆ ಆಗ್ತಾ ಇರುವಂಥದ್ದು ಅಂದರೆ 10 ಮೀಟರ್ವರೆಗೆ 8.5 ಮೀಟರ್ ಡೇಂಜರ್ ಲೆವೆಲ್ ಇರುವಂಥದ್ದು 10 ಮೀಟರ್ವರೆಗೆ ಏರಿಕೆಯಾಗಿದೆ ಅಂತ ಬಂದಾಗ ಸಹಜವಾಗಿ ಆ ಭಾಗದಲ್ಲಿ
ಆತಂಕ ಸೃಷ್ಟಿಯಾಗುವಂಥದ್ದು ಸಹಜ. ಆದರೆ ಆ ಭಾಗದ ಅಧಿಕಾರಿಗಳು ಜೊತೆಗೆ ಶಾಸಕರು ಎಲ್ಲರೂ ಕೂಡ ಜನರ ಜೊತೆ ನಾವುಗಳಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನದಿಯ ಈ ಸಂದರ್ಭ ಹುಚ್ಚು ಆಟಗಳನ್ನು ಅಥವಾ ತುಂಬ ಅಡ್ವೆಂಚರ್ಸ್ ಆಗಿ ನಾವುಗಳಿರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಉಡಾಫೆ ಮಾಡುವಂಥದ್ದು, ನಿರ್ಲಕ್ಷ್ಯ ಮಾಡುವಂಥದ್ದು ಯಾವತ್ತೂ ಕೂಡ ಮಾಡಬೇಡಿ ಅನ್ನೋದು ನಮ್ಮ ಕಳಕಳಿಯ ವಿನಂತಿ. ಯಾಕೆಂದರೆ ಭಾಳಷ್ಟು ಅಂತಹ ಜೀವಗಳು ಬಲಿಯಾಗಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಕ್ಷಣಾರ್ಧದಲ್ಲಿ ಎಲ್ಲವೂ ಕೂಡ ಖಾಲಿಯಾಗುತ್ತೆ, ಮಾಯವಾಗುತ್ತೆ. ಅಲ್ಲಿ ಒಂದು ಊರು ಇತ್ತು ಅಥವಾ ಅಲ್ಲಿ ಜನರು ವಾಸವಾಗ್ತಾ ಇದ್ರು, ಅಲ್ಲಿ ಒಂದು ಸಾಮ್ರಾಜ್ಯ ಇತ್ತು, ಯಾವುದೂ ಇಲ್ಲ. ಕೇರಳವನ್ನು ನೋಡಿದಾಗ ನಮಗೆ ಗಮನಿಸಿದಾಗ ನಮಗೆಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಿದ್ದಾಗ ಆ ಒಂದು ವಿಚಾರದ ಬಗ್ಗೆ ಗಮನವನ್ನು ಮಾಡಿ. ಜೊತೆಗೆ ಇನ್ನು ಮುಂದಕ್ಕೆ ಉಪ್ಪಿನಂಗಡಿಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಉಪ್ಪಿನಂಗಡಿಯ ದೃಶ್ಯಾವಳಿಗಳು ಮೈದುಂಬಿ ಹರಿತಾ ಇದೆ. ಕುಮಾರಧಾರ ಜೊತೆಗೆ ನೇತ್ರಾವತಿ ನದಿಗಳು, ಜೀವನದಿಗಳ ಸಂಗಮದ ನಿರೀಕ್ಷೆಯಲ್ಲಿದ್ದಂತಹ ಉಪ್ಪಿನಂಗಡಿಯ ಜನರಿಗೆ ಕೊನೆಗೂ ಕೂಡ ಸಂಜೆಯ ಹೊತ್ತಿನಲ್ಲಿ ಖುಷಿ ಸಿಕ್ಕಿದೆ, ಸಂತಸ ಸಿಕ್ಕಿದೆ. ಜೀವನದಿಗಳ ಸಂಗಮವಾಗಿದೆ. ಒಂದು ಕಡೆ ಕುಮಾರಧಾರ, ನೇತ್ರಾವತಿ ನದಿಗಳು ಸಂಗಮವಾಗಿದೆ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ. ನಮ್ಮ ತುಳುನಾಡಿನ ಪರಮ ಪವಿತ್ರವಾಗಿರುವಂಥ ಕ್ಷೇತ್ರ ಉಬಾರ್ ಕ್ಷೇತ್ರ ಅಂತ ಹೇಳ್ತೀವಿ ನೋಡಿ. ಸೊ ಅಲ್ಲಿ ಉಪ್ಪಿನಂಗಡಿಯಲ್ಲಿ ಇವತ್ತು ಸಂಗಮ ಕ್ಷೇತ್ರ, ನದಿಗಳ ಸಂಗಮವಾಗಿದೆ. ಹಾಗಿದ್ದಾಗ ಆ ಒಂದು ಸಂಭ್ರಮ ಯಾವ ರೀತಿ ಅದನ್ನು ಕೂಡ ನಾವು ತೋರಿಸ್ತೀವಿ. ಜೊತೆಗೆ ಇದು ಇವತ್ತು ಉಪ್ಪಿನಂಗಡಿಯ ದೃಶ್ಯಾವಳಿಗಳನ್ನು ತಾವು ಗಮನಿಸಿ. ಅಲ್ಲ ಇಲ್ಲಿತ್ತಲ್ಲ ಬೈಕಲ್ಲಿ ಇಟ್ಟಿದ್ರು. ನೇತ್ರಾವತಿ ನದಿ ಅಪಾಯದ ಅಂಚಿನಲ್ಲಿ ಕ್ಲೀನ್ ಔಟ್ ಮಾಡ್ಬೇಕು. ಇಂದು ಉಪ್ಪಿನಂಗಡಿಯಲ್ಲಿ ನದಿ ನೀರಿನ ಮಟ್ಟ 29.5 ಮೀಟರ್ ಗ್ರೌಂಡ್ ಲೆವೆಲಿಂದ ಇದೆ. ತುಂಬ ಅಪಾಯಕಾರಿಯಾಗಿ ನೀರು ಹರಿತಾ ಇದೆ. ಕೊಡೆ ಇಲ್ಲ, ಕೊಡೆ ಇಲ್ಲ ಮರೆಯ. ಇಲ್ಲಿ ಇತ್ತಲ್ಲ, ಯಾರ ಕತ್ಕೊಂಡು ಹೋಗಿದ್ದಾರೆ. ಅಲ್ಲ ಇಲ್ಲಿತ್ತಲ್ಲ ಬೈಕಲ್ಲಿ ಇಟ್ಟಿದ್ರು.
ನಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಉಪ್ಪಿನಂಗಡಿಯಿಂದ, ಉಪ್ಪಿನಂಗಡಿಯಲ್ಲಿ ಉಬ್ಬಾರ ಕ್ಷೇತ್ರದ ನಾವು ಕರಿತೀವಿ ನೋಡಿ. ಸೊ ಅಲ್ಲಿ ನಮ್ಮ ತುಳುನಾಡಿನ ಒಂದು ಪವಿತ್ರವಾಗಿರುವಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಅಲ್ಲಿ ಸ್ನಾನ ಮಾಡ್ತಾ ಇರುವಂಥ ದೃಶ್ಯಾವಳಿ ಅಂದರೆ ಸಂಗಮ ಕ್ಷೇತ್ರ. ಅಲ್ಲಿ ಕುಮಾರಧಾರ ನೇತ್ರಾವತಿ ನದಿ ಸಂಗಮವಾಗುವಂತಹ ಒಂದು ಕ್ಷಣ ತೋರಿಸ್ತಾ ಇವತ್ತು ಅಲ್ಲಿ ಆ ಭಾಗದಲ್ಲಿ ಬಹಳಷ್ಟು ಆಸ್ತಿಕರು ಕಾಯ್ತಾ ಇದ್ರು. ಆ ಸಂದರ್ಭ ಕೆಲವರು ಅಲ್ಲೇ ಸ್ನಾನ ಮಾಡ್ತಾ ಇರುವಂಥ, ಯಾಕಂದರೆ ಅದೊಂದು ಪುಣ್ಯದ ಒಂದು ಸ್ನಾನ ಅನ್ನುವಂಥ ಒಂದು ನಂಬಿಕೆ ಇದೆ. ಸೊ ಹಾಗಿದ್ದಾಗ ತಾವು ಗಮನಿಸ್ತಿರುವಂಥ ದೃಶ್ಯಾವಳಿ ಎಲ್ಲರೂ ಕೂಡ ಆ ಮಳೆಯಲ್ಲಿ ಕೊಡೆಗಳನ್ನು ಇಟ್ಟುಕೊಂಡು ಆ ನದಿಗಳ ಸಂಗಮವಾಗಬೇಕು, ಅಂದರೆ ಜೀವ ನದಿಗಳ ಸಂಗಮವನ್ನು ನಾವುಗಳು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಮಿಸಿರುವಂತಹ ಜನರು, ಆಸ್ತಿಕರು. ಜೊತೆಗೆ ಈ ಒಂದು ಕುತೂಹಲವನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಜನರು ಬಂದಿರುವಂತಹ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಉಪ್ಪಿನಂಗಡಿಯಿಂದ ದೃಶ್ಯಾವಳಿಗಳು. ಸಂಜೆಯ ಹೊತ್ತಿನಲ್ಲಿ ಬಹಳಷ್ಟು ಜನರು, ಸಹಸ್ರಾರು ಜನರು ಕಾಯ್ತಾ ಇದ್ದಂತಹ ಜೀವ ನದಿಗಳ ಸಂಗಮ ಆಗಿದೆ. ಸೊ ಹಾಗಿದ್ದಾಗ ಆ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ನಾವು ತೋರಿಸ್ತೀವಿ. ಜೊತೆಗೆ ಇದು ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಜೀವ ನದಿಗಳ ಸಂಗಮಕ್ಕೋಸ್ಕರ ಕಾಯ್ತಾ ಇರುವಂತಹ ಜನರು. ಜೊತೆಗೆ ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿಯಲು ಆರಂಭಿಸಿದ್ದಾಳೆ. ಹಾಗಿದ್ದಾಗ ನೇತ್ರಾವತಿಯನ್ನು ಉಪ್ಪಿನಂಗಡಿಯಲ್ಲಿ ಸಂಧಿಸುವಂತಹ ಕುಮಾರಧಾರ ನದಿ ಕೂಡ ಉಕ್ಕಿ ಹರಿತಾ ಇದ್ದು ನದಿ ಪಾತ್ರದಲ್ಲಿ ಹಲವು ಮನೆಗಳು ಕೂಡ ಜಲಾವೃತಗೊಂಡಿದೆ. ಜೊತೆಗೆ ಉಪ್ಪಿನಂಗಡಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈಗಾಗಲೇ ನದಿ ನೀರು ರಸ್ತೆಗೆ ಬಂದಿದೆ. ಹಾಗಾಗಿ ಪೊಲೀಸರು ರಸ್ತೆಯಲ್ಲಿ ವಾಹನ ಸಂಚಾರವನ್ನು ತಡೆ ಹಿಡಿದಿದ್ದಾರೆ. ಇದರಿಂದಾಗಿ ಕಡಬ ಉಪ್ಪಿನಂಗಡಿ ಹಾಗೂ ನೆಲ್ಯಾಡಿ ಉಪ್ಪಿನಂಗಡಿ ನಡುವೆ ಸಂಚಾರ ಸ್ಥಗಿತಗೊಂಡಿದೆ. ತಾವು ಗಮನಿಸ್ತಿರುವಂಥ ದೃಶ್ಯಾವಳಿ ಇದು ಉಪ್ಪಿನಂಗಡಿ ದೇವಸ್ಥಾನದಿಂದ. ಅಲ್ಲಿ ನದಿಯ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇದೆ. ಜೀವ ನದಿಗಳ ಸಂಗಮವನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಸೇರಿರುವಂತಹ ಜನರು ತಾವು ಗಮನಿಸ್ತಾ ಇದ್ರಿ. ಆ ಮಳೆಯಲ್ಲಿ ಕೊಡೆಗಳನ್ನು ಇಟ್ಟುಕೊಂಡು ಜೀವ ನದಿಗಳ ಸಂಗಮವನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ದೇವಸ್ಥಾನ. ಸೊ ಹಾಗಿದ್ದಾಗ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿಯ ಈ ಸನ್ನಿಧಿಯಲ್ಲಿ ಕುಮಾರಧಾರ ಹಾಗೂ ನೇತ್ರಾವತಿ ನದಿಯ ಸಂಗಮಕ್ಕೆ ಕ್ಷಣಗಣನೆ ಆರಂಭವಾಗಿತ್ತು. ಸಂಜೆಯ ಹೊತ್ತಿನಲ್ಲಿ, ಅಂದರೆ ಸಂಜೆಯ ಹೊತ್ತು ಅಂದರೆ 7 ಗಂಟೆಯ ಸಮಯಕ್ಕೆ ಜೀವ ನದಿಗಳ ಸಂಗಮವಾಗಿದೆ. ಸೊ ಹಾಗಿದ್ದಾಗ ಜನರ ಖುಷಿ ಸಂತೋಷ ಅಲ್ಲೂ ಕೂಡ ಇತ್ತು. ಅಂದರೆ ನದಿಗೆ ಪೂಜೆ ಮಾಡಿ ಈ ಸಂದರ್ಭ ಆಸ್ತಿಕರು ಬಹಳಷ್ಟು ಸಂತಸ ಪಟ್ಟರು. ಜೊತೆಗೆ ನದಿಗೆ ನೀರಿನ ಒಳಹರಿವು ಕೂಡ ಹೆಚ್ಚಾಗಿದೆ. ಹಾಗಿದ್ದಾಗ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ನದಿಗಳ ನೀರಿನಿಂದ ಸಂಗಮವಾಗುವುದು ಬಹುತೇಕ ಖಚಿತವಾಗಿತ್ತು. ಹಾಗಿದ್ದಾಗ ಜೀವ ನದಿಗಳು ಸಂಗಮವಾಗಿದೆ. ಜೊತೆಗೆ ಬಹಳಷ್ಟು ಜನರು ಕುತೂಹಲದಿಂದ ಕಾಯ್ತಾ ಇರುವಂಥ ದೃಶ್ಯಗಳನ್ನು ತಾವು ನೋಡಿದ್ರಿ. ಬಹಳಷ್ಟು ಜನರು ಕಾಶಿಯಲ್ಲಿ ತೀರ್ಥ ಸ್ನಾನ ಮಾಡಿದಷ್ಟೇ ಪುಣ್ಯ ಇಲ್ಲೂ ಕೂಡ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಭಕ್ತರಲ್ಲಿದೆ. ಅದರಲ್ಲೂ ಕೂಡ ಸಂಗಮವಾಗ್ತಾ ಇದ್ದಂತೆ, ಅಂದರೆ ನದಿಗಳು ಯಾವಾಗ ಸಂಗಮವಾಗುತ್ತೆ ನೋಡಿ, ಜೀವ ನದಿಯಾಗಿರುವಂತಹ ಕುಮಾರಧಾರ ಜೊತೆಗೆ ನೇತ್ರಾವತಿ ನದಿ ಯಾವಾಗ ಸಂಗಮವಾಗುತ್ತೆ ಆ ಸಂದರ್ಭ, ಆ ನದಿಯಲ್ಲಿ ಸ್ನಾನ ಮಾಡಿದರೆ, ಸಂಗಮವಾಗುವಂತಹ ಸಂದರ್ಭ ನದಿಯಲ್ಲಿ ಸ್ನಾನ ಮಾಡಿದರೆ ಕಾಶಿಯಲ್ಲಿ ತೀರ್ಥ ಸ್ನಾನ ಮಾಡಿದಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಹಾಗಿದ್ದಾಗ ತಾವು ನೋಡ್ತಾ ಇರುವಂಥ ದೃಶ್ಯಾವಳಿ ಇದು ಜೀವ ನದಿಗಳ ಸಂಗಮವಾಗಿರುವಂತಹ ದೃಶ್ಯಾವಳಿ. ಇದು ಸಹಸ್ರಲಿಂಗೇಶ್ವರ ದೇವಸ್ಥಾನದ ಒಳಭಾಗದಲ್ಲಿ ನೇತ್ರಾವತಿ ನದಿ, ಕುಮಾರಧಾರ ನದಿ ಯಾವ ರೀತಿ ಉಕ್ಕಿ ಹರಿತಾ ಇದೆ, ಯಾವ ರೀತಿ ನದಿಗಳ ಸಂಗಮವಾಗಿದೆ ಅನ್ನುವಂಥದ್ದು. ಈ ಸಂದರ್ಭ ಅಲ್ಲಿ ಶಾಸಕರು, ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ್ ರೈ, ಜೊತೆಗೆ ದೇವಸ್ಥಾನ, ಅಲ್ಲಿ ಅರ್ಚಕರು, ಜೊತೆಗೆ ಭಕ್ತರು, ಆಸ್ತಿಕರು ಎಲ್ಲರೂ ಕೂಡ ಸೇರಿಕೊಂಡು ಆ ನದಿಗೆ, ಜೀವ ನದಿಗಳಿಗೆ ಪೂಜೆ ಮಾಡುವ ಮೂಲಕ ತಮ್ಮ ಸಂತಸವನ್ನು, ಜೊತೆಗೆ ಆ ಒಂದು ಸಾರ್ಥಕತೆಯ ಕ್ಷಣಗಳನ್ನು ಅವರು ಅಲ್ಲಿ ಕಣ್ತುಂಬಿಕೊಂಡಿದ್ದಾರೆ. ಜೊತೆಗೆ ಬಹಳಷ್ಟು ಜನರು ಈ ಕ್ಷಣವನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಜೆಯ ಹೊತ್ತಿನಲ್ಲೇ ಉಪ್ಪಿನಂಗಡಿಯ ದೇವಸ್ಥಾನದ ಭಾಗಕ್ಕೆ ಎಲ್ಲರೂ ಕೂಡ ಆಗಮಿಸಿದರು. ಉಬ್ಬಾರ್ ಕ್ಷೇತ್ರ ಅಂತ ನಾವು ತುಳುವಿನಲ್ಲಿ ಹೇಳ್ತೀವಿ. ಬಹಳಷ್ಟು ಪ್ರಸಿದ್ಧಿಯನ್ನು, ಜೊತೆಗೆ ಅದಕ್ಕೆ ಇತಿಹಾಸ ಇರುವಂತಹ, ಜೊತೆಗೆ ಪವಿತ್ರವಾಗಿರುವಂತಹ ಕ್ಷೇತ್ರ ಉಬ್ಬಾರ್ ಕ್ಷೇತ್ರ ತುಳುವಿನಲ್ಲಿ. ಸಹಸ್ರಲಿಂಗೇಶ್ವರ ಕ್ಷೇತ್ರ ಉಪ್ಪಿನಂಗಡಿಯಲ್ಲಿರುವಂಥ ಕ್ಷೇತ್ರ. ಸೊ ಹಾಗಿದ್ದಾಗ ಈ ಸಂದರ್ಭ ಆ ದೃಶ್ಯಗಳನ್ನು ಪ್ಲೇ ಮಾಡಿ ಅಲ್ಲಿ ಸಂಗಮವಾಗಿರುವಂತಹ ದೃಶ್ಯಾವಳಿಗಳು ಸಂಗಮವಾಗಿರುವಂತಹ ಹಲೋ ಇದು ಕಾಶಿಯಲ್ಲಿ ತೀರ್ಥಸ್ನಾನ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಈ ಸಂದರ್ಭ. ಯಾಕಂದರೆ ಸಂಗಮವಾಗುವಂತಹ ಸಂದರ್ಭ ಯಾರು ಮಳೆಯ ನೀರಿನಲ್ಲಿ, ನದಿಯ ನೀರಿನಲ್ಲಿ ಸ್ನಾನ ಮಾಡ್ತಾರೆ. ಸೊ ಹಾಗಿದ್ದಾಗ ಅಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ. ಇದು ಮಧ್ಯಾಹ್ನದ ಹೊತ್ತಿನಿಂದಲೇ ಪ್ರಾರಂಭವಾಗಿದೆ. ಅಲ್ಲಿ ಬಹಳಷ್ಟು ಸ್ನಾನವನ್ನು ಮಾಡ್ತಾ ಇದ್ರು. ಜೊತೆಗೆ ಕೆಲವರು ನೀರಿನಲ್ಲಿ ಮುಳುಗಿ ಕೂಡ ಸ್ನಾನವನ್ನು ಮಾಡ್ತಾ ಇದ್ರು. ಜೊತೆಗೆ
ಸಂಗಮವಾಗಿರುವಂತಹ ಒಂದು ಕ್ಷೇತ್ರ. ಈ ಒಂದು ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನದಿಗಳ ಜೀವನದಿಗಳ ಸಂಗಮವಾಗಿರುವಂತಹ ಒಂದು ಸಂದರ್ಭ. ಆ ಸಂದರ್ಭ ಅಲ್ಲಿ ಬಹಳಷ್ಟು ಜನರು ಸ್ನಾನವನ್ನು ಮಾಡುವ ಮೂಲಕ ಅವರವರ ನಂಬಿಕೆ, ಜೊತೆಗೆ ಇದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ ಭಕ್ತರದ್ದು. ಸೊ ಹಾಗಿದ್ದಾಗ ಇದು ಉಪ್ಪಿನಂಗಡಿಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ. ಜೊತೆಗೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಮತ್ತೊಂದು ಅಂಶ ಏನು ಅಂತ ಹೇಳಿದ್ರೆ, ಒಂದು ಕಡೆ ಜೀವನದಿಗಳ ಸಂಗಮವಾಗಿದೆ, ಎಸ್, ಖುಷಿಯ ವಿಚಾರ. ಆದರೆ ಮತ್ತೊಂದೆಡೆ ನದಿಯ ನೀರಿನ ಮಟ್ಟವು ಕೂಡ ಏರಿಕೆ ಆಗ್ತಾ ಇದೆ. ಅಲ್ಲಿ ಡೇಂಜರ್ ಲೆವೆಲ್ ಇರುವಂಥದ್ದು, ಅಂದರೆ ಅಪಾಯದ ಮಟ್ಟ ಇರುವಂಥದ್ದು ಉಪ್ಪಿನಂಗಡಿ ಭಾಗದಲ್ಲಿ ನದಿಯ ನೀರಿನ ಮಟ್ಟ 31.5 ಮೀಟರ್ ಅಪಾಯದ ಮಟ್ಟ. ಆದರೆ ಈಗಾಗಲೇ ಇವತ್ತು ಬಂದಿರುವಂತಹ ಮಾಹಿತಿ, ಇವತ್ತಿನವರೆಗೆ 29.5 ಮೀಟರ್ ನೀರಿನ ಮಟ್ಟ ಏರಿಕೆಯಾಗಿದೆ. ಅಂದರೆ ಕೆಲವು 1 ಮೀಟರ್ ಮಾತ್ರ ಬಾಕಿ ಇರುವಂಥದ್ದು. ಹಾಗಿದ್ದಾಗ ಉಪ್ಪಿನಂಗಡಿ ಭಾಗದಲ್ಲೂ ಕೂಡ ನದಿಯ ನೀರಿನ ಮಟ್ಟ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ವಿಚಾರದ ಬಗ್ಗೆಯೂ ಕೂಡ ಆತಂಕ ಇದೆ, ಭಯ ಇದೆ. ಸೊ ಹಾಗಿದ್ದಾಗ ಈ ಸಂದರ್ಭವು ಕೂಡ ಎಲ್ಲೂ ಕೂಡ ಉಪ್ಪಿನಂಗಡಿ ಭಾಗದ ಜನರು ಮೈ ಮರೆಯುವಂಥದ್ದಿಲ್ಲ. ಜೊತೆಗೆ ನದಿ ಪಾತ್ರಕ್ಕೆ ಹೋಗುವಂಥದ್ದು ಅಥವಾ ನೀರಿನಲ್ಲಿ ಆಟ ಆಡುವಂತಹ ಸಂದರ್ಭ ಇದೆಲ್ಲ ಯಾವುದು ಕೂಡ ಮಾಡಬೇಡಿ. ಯಾಕಂದರೆ ಉಪ್ಪಿನಂಗಡಿ ಭಾಗದಲ್ಲೂ ಕೂಡ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಒಂದು ಕಡೆ ಬಂಟ್ವಾಳದಲ್ಲಿ, ಇನ್ನೊಂದು ಕಡೆ ಉಪ್ಪಿನಂಗಡಿಯಲ್ಲಿ ನದಿಯ ನೀರಿನ ಮಟ್ಟ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇದೆ. ಕೊಡೆ ಇಲ್ಲ ಮರೆಯ ಕತ್ಕೊಂಡು ಹೋಗಿದ್ದಾರೆ. ಎಸ್, ಒಂದು ಕಡೆ ಬಂಟ್ವಾಳ ಜೊತೆಗೆ ಉಪ್ಪಿನಂಗಡಿ ಎರಡೂ ಭಾಗದಲ್ಲೂ ಕೂಡ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಬಂಟ್ವಾಳದಲ್ಲಿ ನೇತ್ರಾವತಿ ಉಕ್ಕಿ ಹರಿತಾ ಇದ್ದಾಳೆ, ಅಲ್ಲೂ ಕೂಡ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. 8.5 ಡೇಂಜರ್ ಲೆವೆಲ್. ಅದನ್ನು ಕೂಡ ಮೀರಿ 10 ಮೀಟರ್ವರೆಗೆ ನೇತ್ರಾವತಿ ನದಿಯ ನೀರು ಹರಿತಾ ಇದೆ. ಬಂಟ್ವಾಳ ಭಾಗದಲ್ಲಿ ಸ್ವಲ್ಪ ಆತಂಕ ಇದೆ, ಭಯ ಇದೆ ಆ ಭಾಗದ ಜನರಿಗೆ. ಸೊ ಹಾಗಿದ್ದಾಗ ನದಿ ಪಾತ್ರದ ಜನರು ಸ್ವಲ್ಪ ಬಿ ಅಲರ್ಟ್ ಅಂತ ಹೇಳ್ತಾ, ಜೊತೆಗೆ ಉಪ್ಪಿನಂಗಡಿ ಭಾಗದಲ್ಲೂ ಕೂಡ ಸಂಗಮವಾಗಿರುವಂತಹ ಒಂದು ನದಿಗಳ ಒಂದು ಜೀವನದಿಗಳ ಸಂಗಮವನ್ನು ನಾವು ಕಣ್ತುಂಬಿಕೊಂಡಿದ್ದೇವೆ. ಖುಷಿ ಇದೆ, ಸಂತಸ ಇದೆ. ಇವೆಲ್ಲದರ ಜೊತೆಗೆ ಉಪ್ಪಿನಂಗಡಿಯಲ್ಲಿ ನದಿಯ ನೀರಿನ ಮಟ್ಟವು ಕೂಡ ಏರಿಕೆ ಆಗ್ತಾ ಇದೆ, ಕ್ಷಣ ಕೂಡ ಏರಿಕೆ ಆಗ್ತಾ ಇದೆ. ಅಲ್ಲೂ ಕೂಡ ಒಂದು ಸ್ವಲ್ಪ ಭಯ ಆತಂಕಗಳ ನಡುವೆ ಬಹಳಷ್ಟು ಈ ಮಳೆಯಲ್ಲಿ ಬಹಳಷ್ಟು ಅವಾಂತರಗಳು, ಜೊತೆಗೆ ಬಹಳಷ್ಟು ಒಂದು ಕಹಿ ಘಟನೆಗಳು ನಡೆದಿರುವಂತಹ ನಡುವೆ ಇಲ್ಲೊಂದು ವಿಚಾರ ಉಡುಪಿಯಲ್ಲಿ ನಡೆದಿದೆ, ಬೈಂದೂರಿನಲ್ಲಿ. ಅಂದರೆ ಮಳೆ ಬರುವಂತಹ ಸಂದರ್ಭಗಳಲ್ಲಿ ಬಹಳಷ್ಟು ಜಲಚರ ಜೀವಿಗಳು, ಸರೀಸೃಪಗಳು ಆ ಮಳೆಯ ನೀರಿನ ರಭಸಕ್ಕೆ ಬರುತ್ತೆ, ನೆರೆಯಲ್ಲಿ ಕೊಚ್ಚಿಕೊಂಡು ಬರುತ್ತೆ. ಅದೇ ರೀತಿ ಬೈಂದೂರಿನಲ್ಲಿ ಮೊಸಳೆ ಬಂದಿದೆ. ಬೈಂದೂರಿನಲ್ಲಿ ನೆರೆಯ ನೀರಿನಲ್ಲಿ ಮೊಸಳೆ ಬಂದಿರುವಂತಹ ದೃಶ್ಯಾವಳಿ. ಆ ಭಾಗದ ಜನರು ಬಹಳಷ್ಟು ಭಯಭೀತಗೊಂಡಿದ್ರು ಆ ಮೊಸಳೆ ದೃಶ್ಯವನ್ನು ನೋಡಿ. ಜೊತೆಗೆ ಮೊಸಳೆಯನ್ನು ಬಂಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಮೊಸಳೆಯನ್ನು ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಲ್ಲಿ ಕಾರ್ಯಾಚರಣೆ ನಡೆಯಿತು. ಎಸ್, ತಾವು ಗಮನಿಸಿರುವಂಥ ದೃಶ್ಯಾವಳಿ ಬೈಂದೂರು ತಾಲೂಕು ನಾಗೂರಿ ವ್ಯಾಪ್ತಿಯ ಮನೆ. ನೆರೆ ನೀರಿನಲ್ಲಿ ಮೊಸಳೆ ಬಂದಿರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಎಸ್, ನೆರೆ ನೀರಿನಲ್ಲಿ ಮೊಸಳೆ ಬಂದಿರುವಂಥ ಸಾಧ್ಯತೆ ಇದೆ. ಆದರೆ ಮೊಸಳೆ ಈಗ ಇರ್ತಾ ಇರುವಂಥದ್ದು ಬಾವಿಯಲ್ಲಿದೆ ಆ ಮೊಸಳೆ. ಗಮನಿಸಿ, ಸಣ್ಣ ಮೊಸಳೆನಲ್ಲ, ದೊಡ್ಡ ಗಾತ್ರದ ಮೊಸಳೆ ಅದು. ಸಣ್ಣ ಮೊಸಳೆ ಏನಲ್ಲ, ನೆರೆ ನೀರಿನಲ್ಲಿ ಮೊಸಳೆ ಬಂದಿರುವಂಥ ಸಾಧ್ಯತೆ ಇದೆ, ಸರಿ. ಆದರೆ ಅದು ಬಾವಿಯಲ್ಲಿ ಇದೆ. ಅದು ಮತ್ತಷ್ಟು ಭಯ ಭೀತಿಯನ್ನು ಸೃಷ್ಟಿ ಮಾಡಿರುವಂಥದ್ದು. ಈ ಮಳೆಯ ನೀರು ಬಂದಾಗ ಅಸ್ಸಾಂ ಭಾಗದಲ್ಲೂ ಕೂಡ ಇಂಥದ್ದೇ ಘಟನೆಗಳು ಬಹಳಷ್ಟು ಆಗಿತ್ತು. ಅಲ್ಲಿ ರಸ್ತೆಯಲ್ಲಿ ನಡೆದುಕೊಳ್ಳುವಂಥ ಸಂದರ್ಭಗಳಲ್ಲೇ ಮೊಸಳೆಗಳು ಅಲ್ಲಿ ಇಲ್ಲಿ ಸುತ್ತಾಡುವಂಥ ದೃಶ್ಯಗಳನ್ನು ನಾವು ಗಮನಿಸಿದ್ದೀವಿ. ಸೊ ಹಾಗಿದ್ದಾಗ ಇದು ಒನ್ಸ್ ಅಗೇನ್ ಇಲ್ಲಿ ಬೈಂದೂರಿನಲ್ಲಿ
ನಡೆದಿರುವಂತಹ ದೃಶ್ಯಾವಳಿ ಇವತ್ತು ಸಂಜೆಯ ಹೊತ್ತಿನಲ್ಲಿ ಮನೆಯೊಂದರ ಬಾವಿಯಲ್ಲಿ ಮೊಸಳೆ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದೆ. ಜೊತೆಗೆ ಆ ಮೊಸಳೆಯನ್ನು ನೋಡಲಿಕ್ಕೆ ಬಹಳಷ್ಟು ಜನರು ಆಗಮಿಸಿದ್ರು. ಬೈಂದೂರು ತಾಲೂಕಿನ ನಾಗೂರು ವ್ಯಾಪ್ತಿಯ ರತ್ನಾಕರ ಉಡುಪ ಎಂಬುವರ ಮನೆಯಲ್ಲಿ ಈ ಮೊಸಳೆ ಕಾಣಿಸಿಕೊಂಡಿದೆ. ಮಳೆಯಿಂದಾಗಿ ಈ ಭಾಗದಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬಂದಿದ್ದು ಇದೇ ನೀರಿನಲ್ಲಿ ಮೊಸಳೆ ಬಂದಿರುವ ಸಾಧ್ಯತೆ ಇದೆ ಎಂದು ಅನುಮಾನಿಸಲಾಗಿದೆ. ಜೊತೆಗೆ ಬೈಂದೂರು ಠಾಣಾಧಿಕಾರಿ ರೇಂಜ್ ಫಾರೆಸ್ಟ್ ಆಫೀಸರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಬಲೆ ಹಾಕಿ ಮೊಸಳೆಯನ್ನ ಸೆರೆ ಹಿಡಿಯಲು ಅರಣ್ಯಾಧಿಕಾರಿಗಳು ಪ್ರಯತ್ನ ನಡೆಸಿದ್ದಾರೆ. ಜೊತೆಗೆ ಮೋನನ್ನ ಇಳಿಸಿ ಕೋಳಿ ಮಾಂಸವನ್ನ ಹಾಕಿ ಮೊಸಳೆ ಹಿಡಿಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸ್ಥಳಕ್ಕೆ ಬೈಂದೂರು ತಹಶೀಲ್ದಾರ್ ಪ್ರದೀಪ್ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಇದು ಬೈಂದೂರಿನಲ್ಲಿ, ಉಡುಪಿಯ ಬೈಂದೂರಿನಲ್ಲಿ ಮಳೆಯ ನೀರಿನಲ್ಲಿ, ನೆರೆಯ ನೀರಿನಲ್ಲಿ ಮೊಸಳೆ ಬಂದಿರುವಂತಹ ದೃಶ್ಯಾವಳಿಗಳು. ಜೊತೆಗೆ ಅದು ಬಾವಿಯಲ್ಲಿ ಇರುವಂತಹ ಮೊಸಳೆ, ತಾವು ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಜೊತೆಗೆ ಆ ಮೊಸಳೆಯನ್ನು ನೋಡಲಿಕ್ಕೆ ಬಹಳಷ್ಟು ಜನರಲ್ಲಿ ಆಗಮಿಸಿದ್ರು. ಜೊತೆಗೆ ಮೊಸಳೆಯನ್ನು ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಬಾವಿಗೆ ಬೋನನ್ನು ಕೂಡ ಇರಿಸಲಾಗಿತ್ತು. ಜೊತೆಗೆ ಆ ಬೋನಿನ ಒಳಗಡೆ ಕೋಳಿ ಮಾಂಸವನ್ನು ಹಾಕಿ ಮೊಸಳೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಸಣ್ಣ ಮೊಸಳೆನಲ್ಲ, ಬೃಹತ್ ಗಾತ್ರದ ಮೊಸಳೆ. ನೋ ಡೌಟ್ ಆ ಒಂದು ವಿಚಾರಕ್ಕೆ ಇದು ಆತಂಕವೇ. ಸ್ವಲ್ಪ ಆ ಭಾಗದ ಜನರು ಕೂಡ ಈ ಸಂದರ್ಭ ಆತಂಕದಲ್ಲಿ ಇರಬೇಕಾಗುತ್ತೆ. ಹೀಗೆ ಮಳೆ ಅಂತ ಬಂದಾಗ ಇಂತಹ ಸರೀಸೃಪಗಳು, ಜಲಚರ ಜೀವಿಗಳು ಓಡಾಡ್ತಾ ಇರುತ್ತೆ, ನಗರಕ್ಕೆ ಬರುತ್ತೆ. ಇವೆಲ್ಲದರ ಜೊತೆಗೆ ಆ ಒಂದು ವಿಚಾರದಲ್ಲಿಯೂ ಕೂಡ ನಾವುಗಳು ಹಾವುಗಳು, ಜೊತೆಗೆ ಈ ರೀತಿಯ ಮೊಸಳೆ, ಆ ಬಗ್ಗೆ ಕೂಡ ಗಮನದಲ್ಲಿ ಇರಬೇಕಾಗುತ್ತೆ. ಸ್ವಲ್ಪ ಭಯ ಆತಂಕ ಆಗುವಂಥದ್ದು ಸಹಜ. ಇದು ಉಡುಪಿಯ ಬೈಂದೂರಿನ ದೃಶ್ಯಾವಳಿ. ಜೊತೆಗೆ ಮುಂದೆ ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಇದು ಉಪ್ಪಿನಂಗಡಿಯಲ್ಲಿ ನಿನ್ನೆ ರಾತ್ರಿಯಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಸಮೀಪದ ಗುಡ್ಡ ಕುಸಿತವಾಗಿ ರಸ್ತೆ ಸಂಪರ್ಕ ಸ್ಥಗಿತಗೊಂಡಿರುವಂತಹ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬಾರಿಯ ಗ್ರಾಮದ ಪಂಚುಕ್ಕು ಎಂಬಲ್ಲಿ ಗುಡ್ಡ ಕುಸಿತವಾಗಿದೆ. ಗುಡ್ಡದ ಜೊತೆಗೆ ಮರಗಳು ಕೂಡ ಉರುಳಿ, ವಿದ್ಯುತ್ ಕಂಬಗಳು ಕೂಡ ಧರೆಗೆ ಉರುಳುತ್ತಿರುವಂತಹ ದೃಶ್ಯಾವಳಿಗಳು. ಗುಡ್ಡ ಕುಸಿತದಿಂದಾಗಿ ಮಣಿಹಳ್ಳ ಹಾಗೂ ಉಪ್ಪಿನಂಗಡಿ ನಡುವಿನ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಈ ರಸ್ತೆಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಕೂಡ ಸುತ್ತಿ ಬಳಸಿ ಪ್ರಯಾಣ ಮಾಡಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಜೊತೆಗೆ ಬಸ್ ತಂಗುಡದ ಬಳಿಯೇ ಇಲ್ಲಿ ಈ ಗುಡ್ಡ ಕುಸಿತವಾಗಿದೆ. ಬಸ್ ಸ್ಟ್ಯಾಂಡ್ ಬಳಿಯೇ ಈ ಗುಡ್ಡ ಕುಸಿತವಾಗಿದ್ದು, ಅದೃಷ್ಟವಶಾತ್ ಗುಡ್ಡ ಕುಸಿತದಿಂದ ಯಾವುದೇ ರೀತಿಯ ಹಾನಿಯಾಗಿಲ್ಲ. ಜೊತೆಗೆ ಮೆಸ್ಕಾಂ ಇಲಾಖೆಗೆ ದೂರು ನೀಡಿದಂಥ ಗ್ರಾಮಸ್ಥರು ತಾವೇ ರಸ್ತೆಯ ತೆರವಿಗೆ ಕಾರ್ಯಾಚರಣೆ ಕೂಡ ಮುಂದಾಗಿದ್ದರು. ಇದು ಉಪ್ಪಿನಂಗಡಿಯಲ್ಲಿ ನಿನ್ನೆ ರಾತ್ರಿಯ ಹೊತ್ತಿನಲ್ಲಿ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯಾವಳಿಗಳು. ಎಲ್ಲ ಕಡೆಗಳಲ್ಲಿ ಈ ಬಾರಿ ಮಳೆಯ ಸಂದರ್ಭ ಆತಂಕ, ಭಯವನ್ನು ಸೃಷ್ಟಿ ಮಾಡಿರುವಂಥದ್ದು ಈ ಲ್ಯಾಂಡ್ ಸ್ಲೈಡ್, ಗುಡ್ಡ ಕುಸಿತ. ಒಂದು ಕಡೆ ಶಿರೂರು, ಅಂಕೋಲದಲ್ಲಿ ನಡೆದಿರುವಂತಹ ಗುಡ್ಡ ಕುಸಿತ ಯಾವ ರೀತಿ ಕರ್ನಾಟಕದ ಜನತೆಯನ್ನು ಬೆಚ್ಚಿ ಬೀಳಿಸಿತ್ತೋ ಅದೇ ಮಾದರಿಯಲ್ಲೂ ಕೂಡ ಕೇರಳದ ವಯನಾಡಿನಲ್ಲೂ ಕೂಡ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು. ಇವೆಲ್ಲದರ ಜೊತೆಗೆ ಅಲ್ಲಲ್ಲಿ ಶಿರಾಡಿ ಘಾಟ್ನಲ್ಲಾಗಿರ್ಬೋದು, ಜೊತೆಗೆ ಉಪ್ಪಿನಂಗಡಿ ಭಾಗದಲ್ಲಾಗಿರ್ಬೋದು ಈ ರೀತಿಯ ಗುಡ್ಡ ಕುಸಿತ. ಸೊ ಎತ್ತರದ ಪ್ರದೇಶದಲ್ಲಿರುವಂತಹ ಜನರು, ಜೊತೆಗೆ ತಗ್ಗು ಪ್ರದೇಶದಲ್ಲಿರುವಂತಹ ಜನರು ಈ ಮಳೆಗಾಲದಲ್ಲಿ ಬಹಳಷ್ಟು ಆತಂಕಕ್ಕೊಳಗಾಗಿರುವಂತಹ ದೃಶ್ಯಾವಳಿಗಳು. ಇದೆಲ್ಲವೂ ಕೂಡ ನಾವು ಗಮನಿಸಿದಾಗ ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಮನುಷ್ಯನ ಸ್ವಾರ್ಥದಿಂದಾಗಿ ಆಗಿರುವಂತಹ ಘಟನೆಗಳು. ಕೇರಳದಲ್ಲೂ ಕೂಡ ಆಗಿರುವಂಥದ್ದು ಅದೇ. ಅಲ್ಲಿರುವಂತಹ ಗುಡ್ಡಗಾಡು ಪ್ರದೇಶಗಳನ್ನು ನುಂಗಿ ನೀರು ಕುಡಿದಾಯಿತು ಮನುಷ್ಯರು ಸ್ವಾರ್ಥಕ್ಕೋಸ್ಕರ. ಅಲ್ಲಿರುವಂತಹ ಅರಣ್ಯ ಪ್ರದೇಶವನ್ನು ಕಡಿದು ಅಲ್ಲಿ ಮನುಷ್ಯನ ಸ್ವಾರ್ಥಕ್ಕೋಸ್ಕರ ಊರನ್ನು ನಿರ್ಮಿಸಲಾಯಿತು, ಮನೆಗಳನ್ನು ನಿರ್ಮಿಸಲಾಯಿತು, ಫ್ಯಾಕ್ಟ್ರಿಗಳನ್ನು ನಿರ್ಮಿಸಲಾಯಿತು, ಅಲ್ಲಿ ತೋಟಗಳನ್ನು ನಿರ್ಮಿಸಲಾಯಿತು. ಅಲ್ಟಿಮೇಟ್ಲಿ ಆ ನದಿ ಹೋಗುವಂತಹ ಸಂದರ್ಭ, ಅದರ ದಾರಿ, ಅದರ ಜಾಗ ಏನು ಮಾಡೋಕ್ಕಾಗುತ್ತೆ? ಮಳೆ ಬರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಹೋಗೇ ಹೋಗುತ್ತೆ. ಇವೆಲ್ಲದರ ಜೊತೆಗೆ ಈ ರೀತಿಯ ಲ್ಯಾಂಡ್ ಸ್ಲೈಡ್ ಇಲ್ಲಿ ಯಾಕಾಗುತ್ತೆ ಉಪ್ಪಿನಂಗಡಿ ಅಥವಾ ಬಂಟ್ವಾಳ ಅಥವಾ ಕರಾವಳಿ ಭಾಗದಲ್ಲಿ ಅಂತ ಬಂದಾಗ, ಪಶ್ಚಿಮ ಘಟ್ಟದಲ್ಲಿ ನಾವು ಮಾಡಿರುವಂತಹ ಕೆಲವು ಪಾಪಗಳಿದೆಯಲ್ವ, ನೇತ್ರಾವತಿ ಎತ್ತಿನ ಹೊಳೆ ಯೋಜನೆ ಏನಿದೆ ಅಲ್ವಾ, ಆ ಎತ್ತಿನ ಹೊಳೆ ಯೋಜನೆಯ ಒಂದು ಪಾಪಗಳೇನಿದೆ ನೋಡಿ, ಅದರಿಂದ ಇಂತಹ ಘಟನೆಗಳು ಆಗ್ತಾ ಇರುತ್ತೆ, ಅದರ ಪೆಟ್ಟು ಬೀಳ್ತಾ ಇರುವಂಥದ್ದು. ಅವಾಗ ಯಾರಿಗೂ ಕೂಡ ಅರ್ಥ ಆಗಿರಲಿಲ್ಲ.
ಭಾಳಷ್ಟು ಇಲ್ಲಿ ಸಾಮಾಜಿಕ ಹೋರಾಟಗಾರರು ಇದ್ದರು, ಪರಿಸರ ಪ್ರೇಮಿಗಳಿದ್ದರು, ಪರಿಸರ ಹೋರಾಟಗಾರರಿದ್ದರು, ಹೇಳಿದರು ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆಯುತ್ತೆ, ಆಗುತ್ತೆ ಅನ್ನುವಂಥದ್ದು. ಆದರೆ ಯಾರು ಕೂಡ ಅವರಿಗೆ ಪಾಪ ಅವರ ಮಾತುಗಳಿಗೆ ಬೆಲೆನೇ ಕೊಡಲಿಲ್ಲ. ಈಗ ನಾವುಗಳೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ. ಈಗ ಎಷ್ಟರ ಮಟ್ಟಿಗೆ ಇದಕ್ಕೆ ಬೆಲೆ ತೀರ್ತಾ ಇದ್ದೀವಿ ಅಂತ ಹೇಳಿದರೆ ಗಮನಿಸ್ತಾ ಇದ್ದೀರಿ ಅಲ್ವಾ? ಈ ವಿಚಾರ ಭಾಳ ಜನರು ಕೇಳುವವರಿದ್ದಾರೆ ಆಶ್ಚರ್ಯದಿಂದ, ಇಷ್ಟು ವರ್ಷಗಳಿಂದ ಆಗಿಲ್ಲಪ್ಪ ಲ್ಯಾಂಡ್ ಸ್ಲೈಡ್, ಈ ರೀತಿಯ ಒಂದು ಗುಡ್ಡ ಕುಸಿತ ಆಗಿಲ್ಲ, ಏನು ಈ ರೀತಿ ಆಗ್ತಾ ಇದೆ, ಏನಾಗ್ತಾ ಇದೆ ಅನ್ನುವಂಥದ್ದು. ಅಲ್ಲ, ಏನಾಗ್ತಾ ಇಲ್ಲ, ಹಿಂದಿನಿಂದ ಯಾವ ರೀತಿ ಮಳೆ ಬರ್ತಾ ಇದೆ ಅದೇ ರೀತಿ ಮಳೆ ಬರ್ತಾ ಇದೆ. ಆದರೆ ನಾವು ಮಾಡಿರುವಂಥ ಪಾಪಗಳಿಂದ ಈ ಮಳೆಯ ನೀರು ಹರಿದು ಹೋಗಲಿಕ್ಕೆ ಸರಿಯಾಗಿರುವಂಥ ವ್ಯವಸ್ಥೆಗಳಿಲ್ಲ. ಸೊ ಹಾಗಿದ್ದಾಗ ನೇರವಾಗಿ ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಹರಿದುಕೊಂಡು ಹೋಗ್ತಾ ಇರುತ್ತೆ. ಯಾಕಂದರೆ ಮನುಷ್ಯ ಪ್ರಕೃತಿಯ ಮುಂದೆ ಏನಲ್ಲ, ಹುಳುಕಡ್ಡಿ ಕೂಡ ಸಮವ. ಸೊ ಹಾಗಿದ್ದಾಗ ಆತನ ಸ್ವಾರ್ಥದಿಂದ ಇಂತಹ ಒಂದು ಘೋರ ದುರಂತ ಸಂಭವಿಸ್ತಾ ಇರುವಂಥದ್ದು. ಇದು ತಾವು ಗಮನಿಸ್ತಾ ಇರುವಂಥ ದೃಶ್ಯಾವಳಿ ಉಪ್ಪಿನಂಗಡಿಯಲ್ಲಿ. ವಿಚಾರವಾದರೆ ಗಮನಿಸಿ, ಮಂಗಳೂರು ಸಿಟಿ ಲಿಮಿಟ್ಸ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಯಾವ ರೀತಿ ಕಾರುಗಳು ನಜ್ಜುಗುಜ್ಜಾಗಿದೆ, ಯಾವ ರೀತಿ ಆ ಭಾಗದಲ್ಲಿ ಹಾನಿಯಾಗಿದೆ ಅನ್ನುವಂಥದ್ದು ಕಟ್ಟಡಗಳಿಗೆ. ಗಾಳಿ ಮಳೆಗೆ ಹಾರಿದಂತಹ ಕಟ್ಟಡದ ಮೇಲ್ಛಾವಣಿ, ಜೊತೆಗೆ ರಸ್ತೆಗೆ ಬಿದ್ದಂತಹ ಮೇಲ್ಛಾವಣಿಯಿಂದ ವಾಹನಗಳು ಜಖಮಾಗಿರುವಂತಹ ದೃಶ್ಯಾವಳಿ ಇದು ಮಂಗಳೂರಿನಲ್ಲಿ. ಅಂದರೆ ಕೊಟ್ಟಾರ ಚೌಕಿ, ವಿದಿನ್ ಸಿಟಿ ಲಿಮಿಟ್ಸ್ ಕೊಟ್ಟಾರ ಚೌಕಿಯ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನಾನು ಆಗಲೇ ಹೇಳಿದೆ, ಈ ಪ್ರಕೃತಿಯ ಮುಂದೆ ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ ಅನ್ನುವಂಥದ್ದು. ಲೈಟ್ ಕಂಬ ನೋಡಿ ಅಲ್ಲಿ ಯಾವ ರೀತಿ ಮುರಿದು ಬಿದ್ದಿದೆ ಅನ್ನುವಂಥದ್ದು. ಅಂತಹ ಗಟ್ಟಿಯಾಗಿರುವಂತಹ ಲೈಟ್ ಕಂಬ ಯಾವ ರೀತಿ ಮುರಿದು ಬಿದ್ದಿದೆ. ಜೊತೆಗೆ ರಾತ್ರಿ ನಡೆದಂತಹ ಘಟನೆಯಿಂದ ತಪ್ಪಿದಂತಹ ಭಾರಿ ಅನಾಹುತ. ಒಂದು ವೇಳೆ ಅಲ್ಲಿ ಬೆಳಿಗ್ಗೆ ಹೊತ್ತಲ್ಲಿ ಅಥವಾ ಜನರು ಇರುವಂಥ ಸಂದರ್ಭಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಿದ್ದರೆ ಅಲ್ಲಿ ನಷ್ಟ ಆಗ್ತಾ ಇತ್ತು, ಅಪಾಯ ಸಂಭವಿಸ್ತಾ ಇತ್ತು. ಆದರೆ ರಾತ್ರಿ ಹೊತ್ತಲ್ಲಿ ನಡೆದಿತ್ತು. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಮಳೆಯ ಜೊತೆಯಲ್ಲಿ ಬಿರುಗಾಳಿ ಬಂದಿತ್ತು. ಹಾಗಿದ್ದಾಗ ಗಾಳಿ ಬೀಸಿದ ಕಾರಣ ಕಟ್ಟಡದ ಮೇಲ್ಛಾವಣಿ ಹಾರಿ ರಸ್ತೆಗೆ ಬಿದ್ದಂತಹ ಘಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿಯ ಕೊಟ್ಟಾರ ಬಳಿ ಈ ಘಟನೆ ನಡೆದಿದೆ. ಮೇಲ್ಛಾವಣಿ ಕುಸಿತದಿಂದ ವಿದ್ಯುತ್ ಕಂಬ ತುಂಡಾಗಿದೆ. ಜೊತೆಗೆ ಈ ವೇಳೆ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಇತ್ತಾದರೂ ಕೂಡ ಯಾವುದೇ ವಾಹನಗಳಿಗೆ ಹಾನಿಯಾಗಿಲ್ಲ. ಆದರೆ ಕಟ್ಟಡದ ಕೆಳಭಾಗದಲ್ಲಿ ನಿಲ್ಲಿಸಿದಂತಹ ಟೂರಿಸ್ಟ್ ಕಾರೊಂದು ತೀವ್ರವಾಗಿ ಹಾನಿಯಾಗಿದೆ. ತಾವು ಗಮನಿಸಿದ್ದೀರಿ, ಆ ಒಂದು ಕಾರನ್ನು ಸಂಪೂರ್ಣವಾಗಿ ಜಖಮಾಗಿದೆ. ರಾತ್ರಿಯ ಸಮಯವಾಗಿದ್ದಂಥ ಕಾರಣ ಇಲ್ಲಿನ ಬಹುತೇಕ ಅಂಗಡಿಗಳು ಬೀಗ ಹಾಕಿತ್ತು. ಹಾಗಾಗಿ ದೊಡ್ಡ ಅನಾಹುತ ಏನು ಸಂಭವಿಸಿಲ್ಲ. ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಇದೇ ಒಂದು ಅಪಾಯ ಸಂಭವಿಸಿದರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನರು ಓಡಾಡ್ತಾ ಇದ್ರು. ಹಾಗಿದ್ದಾಗ ಇಲ್ಲಿ ಶೋರೂಮ್ ಇದೆ, ಸರ್ವಿಸ್ ಸೆಂಟರ್ಗಳಿವೆ, ಸಾಕಷ್ಟು ವಾಹನಗಳು ಆಗಮಿಸ್ತವೆ. ಆದರೆ ಇದು ರಾತ್ರಿಯ ಹೊತ್ತಿನಲ್ಲಿ ನಡೆದಿರುವಂಥದ್ದು. ಹಾಗಿದ್ದಾಗ ಅದೃಷ್ಟವಶಾತ್ ಈ ಘಟನೆ ರಾತ್ರಿ ಹೊತ್ತಿನಲ್ಲಿ ನಡೆದಿದ್ದು ಕೆಲ ಕಾಲ ಸಂಚಾರ ಸ್ಥಗಿತವಾಗಿತ್ತು. ತದನಂತರ ಅಲ್ಲಿ ಎಲ್ಲ ವಿಚಾರಗಳನ್ನು ಸ್ವಲ್ಪ ಸರಿ ಮಾಡಲಾಗಿತ್ತು. ಇದು ಗಮನಿಸ್ತಾ ಇರುವಂಥ ದೃಶ್ಯಾವಳಿ ಕೊಟ್ಟಾರ ಚೌಕಿ ಬಳಿಯಲ್ಲಿ ಮಳೆಯಿಂದಾಗಿ ಯಾವ ರೀತಿ ಆವಂತರ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಜೊತೆಗೆ ಮಂಗಳೂರು ಜನರ ಆತಂಕಕ್ಕೆ ಕಾರಣವಾಗಿರುವಂತಹ ಮತ್ತೊಂದು ಗುಡ್ಡ ಇದೆ. ಯಾವ ರೀತಿ ಶಿರೂರು ಗುಡ್ಡ ಪ್ರಕರಣ, ಅಂಕೋಲ ಗುಡ್ಡ ಪ್ರಕರಣ ಕರ್ನಾಟಕದ ಜನರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಜೊತೆಗೆ ಕೇರಳದಲ್ಲೂ ಕೂಡ ಗುಡ್ಡ ಕುಸಿತಿರುವಂತಹ ಒಂದು ಪ್ರಕರಣ, ಅಲ್ಲಿ ಬಹಳಷ್ಟು ಸಾವು ನೋವುಗಳಿಗೆ ಕಾರಣವಾಗಿದೆ. ಇವೆಲ್ಲದರ ಜೊತೆಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈಗ ಗಮನಿಸ್ತಾ ಇರುವಂಥ ನಾವು ಗುಡ್ಡಗಳನ್ನು. ಯಾಕಂದರೆ ಉಪ್ಪಿನಂಗಡಿಯಲ್ಲೂ ಕೂಡ ಇದೇ ರೀತಿ ಗುಡ್ಡ ಕುಸಿತ ಪ್ರಕರಣಗಳು ಕೂಡ ನಡೆದಿದೆ. ಶಿರಾಡಿ ಘಾಟ್ನಲ್ಲೂ ಕೂಡ ನಡೆದಿದೆ. ಅದೇ ರೀತಿ ಮಂಗಳೂರಿನಲ್ಲಿ ವಾಮಂಜೂರು ಬಳಿಯ ಕೆತ್ತಿಕಲ್ನಲ್ಲಿ ಇಂಥದ್ದೇ ಒಂದು ಘಟನೆ ಆಗುತ್ತಾ ಅನ್ನುವಂತಹ ಭಯ ಇದೆ. ಆ ಭಯ ಆತಂಕ ಏನು ಅಂತ ಹೇಳಿದ್ರೆ, ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಇದು ಮಳೆಯಿಂದಾಗಿ ಕುಸಿತವಾಗಿರುವಂತಹ ಕೆತ್ತಿಕಲ್ ಗುಡ್ಡ. ಜೊತೆ ಅಧಿಕಾರಿಗಳ ಜೊತೆ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಜಿಲ್ಲಾಧಿಕಾರಿ ಅವರು. ಜೊತೆಗೆ ಒಂದ್ ಕಡೆ ಭಯ ಆತಂಕವನ್ನ ಈ ಒಂದು ಕೆತ್ತಿಕಲ್ ಗುಡ್ಡ ಸೃಷ್ಟಿ ಮಾಡಿದೆ. ಈ ಗುಡ್ಡ ಕುಸಿತ ಏನಿದೆ ಅದು ಅಲ್ಲಲ್ಲೇ ಸ್ಲೈಡ್ ಆಗ್ತಾ ಇದೆ. ಬಟ್ ಆತಂಕ ಏನು ಮೇನ್ ನ್ಯಾಷನಲ್ ಹೈವೇಗೆ ಅದು ಎಫೆಕ್ಟ್ ಏನೋ ಆಗುವ ಇದರಲ್ಲಿ ಇಲ್ಲ. ಇನ್ನು ದೂರದಲ್ಲಿ ಏನು ನಮ್ಮದು ವೆಟ್ವೆಲ್ ಪಾಯಿಂಟ್ ಇದೆ, ಮತ್ತು ಅಲ್ಲಿಂದ ಮೇಲೆ ಮನೆಗಳಿದೆ, ಅದು ಕಾಂಪೌಂಡ್ ಇದೆ, ಮತ್ತು ಅದಾದ್ಮೇಲೆ ರೋಡ್ ಇದೆ.
ಸೊ ಇವು ಅವೇನೂ ಅಫೆಕ್ಟ್ ಆಗ್ತಾ ಇಲ್ಲ. ದೂರ ಸ್ಲೈಡ್ ಆಗ್ತಾ ಇದೆ. ಇದು ಪ್ರಿಕಾಷನರಿಯಾಗಿ ನಮ್ಮದು ನ್ಯಾಷನಲ್ ಹೈವೇ ವತಿಯಿಂದ ಅಲ್ಲಿ ನಮಗೆ JCBಗಳು ಮತ್ತು ಗ್ರೇಡರ್ಸು ಮತ್ತು ಒಂದು ಟೀಮ್, ಒಂದು 10-15 ಜನ ಟೀಮ್ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅಂಥದ್ದನ್ನಾದರೆ ಈ ರೋಡನ್ನು ಕಟ್ ಮಾಡಿ ಮತ್ತು ಬೇರೆ ಕಡೆ ಏನಾದರೂ ಡೈವರ್ಷನ್ ಕೊಡಬೇಕು ಅನ್ನೋದನ್ನು ಸಹಿತ ಪೊಲೀಸ್ನವರು ಈಗಾಗಲೇ ವಿಚಾರ ಮಾಡಿದ್ದಾರೆ. ಆ ಥರ ಏನೂ ಸಂದರ್ಭ ಇಲ್ಲ ಇಲ್ಲಿಯವರೆಗೂ. ಮಳೆ ಗುಡ್ಡದಿಂದ ಸ್ವಲ್ಪ ಮಾತ್ರ ಅದು ಕುಸಿದು ಅಲ್ಲೇ ಬೀಳ್ತಾ ಇದೆ. ಸೊ ಇಟ್ ಈಸ್ ನಾಟ್ ಕಮ್ ಟು ದ ರೋಡ್. ರಸ್ತೆಗೆ ಬರ್ತಾ ಇಲ್ಲ ಮಣ್ಣು. ಗುಡ್ಡದ ಮೇಲ್ಭಾಗ ಇದ್ದವರನ್ನು ದಯವಿಟ್ಟು ಮೇಲ್ಭಾಗದ ಅವ್ರದ್ದು ಇವಾಗ ಏನೂ ಎಫೆಕ್ಟ್ ಇಲ್ಲ. ಅವ್ರದ್ದು ಇನ್ನೂ ಸ್ವಲ್ಪ ದೂರ ಇದೆ. ಅವರು ಇನ್ನೊಂದು 20 ಮೀಟರ್ ದೂರದಲ್ಲಿದ್ದಾರೆ. ಹೌದು. ಇದು ಏನು ಕೆತ್ತಕಲ್ ಗುಡ್ಡದ ವಿಚಾರ ಇದೆ. ಈ ತಹಲ್ವರೆಗೂ ಸಹಿತ ಈ ಗುಡ್ಡ ಕುಸಿಯೋದು ಏನಿದೆ ಅದು ಅಲ್ಲಲ್ಲೇ ಸ್ಲೈಡ್ ಆಗ್ತಾ ಇದೆ. ಬಟ್ ಬಟ್ಟು ಏನು ಮೇನ್ ನ್ಯಾಷನಲ್ ಹೈವೇಗೆ ಅದು ಎಫೆಕ್ಟ್ ಏನೋ ಆಗುವ ಇದರಲ್ಲಿ ಇಲ್ಲ. ಇನ್ನು ದೂರದಲ್ಲಿ ಏನು ನಮ್ಮದು ವೆಟ್ವೆಲ್ ಪಾಯಿಂಟ್ ಇದೆ ಮತ್ತು ಅಲ್ಲಿಂದ ಮೇಲೆ ಮನೆಗಳಿದೆ, ಅದು ಕಾಂಪೌಂಡ್ ಇದೆ, ಮತ್ತು ಅದಾದ್ಮೇಲೆ ರೋಡ್ ಇದೆ. ಸೊ ಇವು ಅವೇನೂ ಅಫೆಕ್ಟ್ ಆಗ್ತಾ ಇಲ್ಲ. ದೂರ ಸ್ಲೈಡ್ ಆಗ್ತಾ ಇದೆ. ಇದು ಪ್ರಿಕಾಷನರಿಯಾಗಿ ನಮ್ಮದು ನ್ಯಾಷನಲ್ ಹೈವೇ ವತಿಯಿಂದ ಅಲ್ಲಿ ನಮಗೆ JCBಗಳು ಮತ್ತು ಗ್ರೇಡರ್ಸು ಮತ್ತು ಒಂದು ಟೀಮ್, ಒಂದು 10-15 ಜನ ಟೀಮ್ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅಂಥದ್ದನ್ನಾದರೆ ಈ ರೋಡನ್ನು ಕಟ್ ಮಾಡಿ ಮತ್ತು ಬೇರೆ ಕಡೆ ಏನಾದರೂ ಡೈವರ್ಷನ್ ಕೊಡಬೇಕು ಅನ್ನೋದನ್ನು ಸಹಿತ ಪೊಲೀಸ್ನವರು ಈಗಾಗಲೇ ವಿಚಾರ ಮಾಡಿದ್ದಾರೆ. ಆ ಥರ ಏನೂ ಸಂದರ್ಭ ಇಲ್ಲ ಇಲ್ಲಿಯವರೆಗೂ. ಮಳೆ ಗುಡ್ಡದಿಂದ ಸ್ವಲ್ಪ ಮಾತ್ರ ಅದು ಕುಸಿದು ಅಲ್ಲೇ ಬೀಳ್ತಾ ಇದೆ. ಸೊ ಇಟ್ ಈಸ್ ನಾಟ್ ಕಮ್ ಟು ದ ರೋಡ್. ರಸ್ತೆಗೆ ಬರ್ತಾ ಇಲ್ಲ ಮಣ್ಣು. ಗುಡ್ಡದ ಮೇಲ್ಭಾಗ ಇದ್ದವರನ್ನು ದಯವಿಟ್ಟು ಮೇಲ್ಭಾಗದ ಅವ್ರದ್ದು ಇವಾಗ ಏನೂ ಎಫೆಕ್ಟ್ ಇಲ್ಲ. ಅವ್ರದ್ದು ಇನ್ನೂ ಸ್ವಲ್ಪ ದೂರ ಇದೆ. ಅವರು ಇನ್ನೊಂದು 20 ಮೀಟರ್ ದೂರದಲ್ಲಿದ್ದಾರೆ. ಹೌದು. ಇದು ಏನು ಮತ್ತು ಗ್ರೇಡರ್ಸು ಮತ್ತು ಒಂದು ಟೀಮ್, ಒಂದು 10-15 ಜನ ಟೀಮ್ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅಂಥದ್ದನ್ನಾದರೆ ಈ ರೋಡನ್ನು ಕಟ್ ಮಾಡಿ ಮತ್ತು ಬೇರೆ ಕಡೆ ಏನಾದರೂ ಡೈವರ್ಷನ್ ಕೊಡಬೇಕು ಅನ್ನೋದನ್ನು ಸಹಿತ ಪೊಲೀಸ್ನವರು ಈಗಾಗಲೇ ವಿಚಾರ ಮಾಡಿದ್ದಾರೆ. ಆ ಥರ ಏನೂ ಸಂದರ್ಭ ಇಲ್ಲ ಇಲ್ಲಿಯವರೆಗೂ. ಮಳೆ ಗುಡ್ಡದಿಂದ ಸ್ವಲ್ಪ ಮಾತ್ರ ಅದು ಕುಸಿದು ಅಲ್ಲೇ ಬೀಳ್ತಾ ಇದೆ. ಸೊ ಇಟ್ ಈಸ್ ನಾಟ್ ಕಮ್ ಟು ದ ರೋಡ್. ರಸ್ತೆಗೆ ಬರ್ತಾ ಇಲ್ಲ ಮಣ್ಣು. ಗುಡ್ಡದ ಮೇಲ್ಭಾಗ ಇದ್ದವರನ್ನು ದಯವಿಟ್ಟು ಮೇಲ್ಭಾಗದ ಅವ್ರದ್ದು ಇವಾಗ ಏನೂ ಎಫೆಕ್ಟ್ ಇಲ್ಲ. ಅವ್ರದ್ದು ಇನ್ನೂ ಸ್ವಲ್ಪ ದೂರ ಇದೆ. ಅವರು ಇನ್ನೊಂದು 20 ಮೀಟರ್ ದೂರದಲ್ಲಿದ್ದಾರೆ. ಹೌದು. ಇದು ಏನು ಕೆತ್ತಕಲ್ ಗುಡ್ಡದ ವಿಚಾರ ಇದೆ. ಈ ತಹಲ್ವರೆಗೂ ಸಹಿತ ಈ ಗುಡ್ಡ ಕುಸಿಯೋದು ಏನಿದೆ ಅದು ಅಲ್ಲಲ್ಲೇ ಸ್ಲೈಡ್ ಆಗ್ತಾ ಇದೆ. ಬಟ್ ಬಟ್ಟು ಏನು ಮೇನ್ ನ್ಯಾಷನಲ್ ಹೈವೇಗೆ ಅದು ಎಫೆಕ್ಟ್ ಏನೋ ಆಗುವ ಇದರಲ್ಲಿ ಇಲ್ಲ. ಇನ್ನು ದೂರದಲ್ಲಿ ಏನು ನಮ್ಮದು ವೆಟ್ವೆಲ್ ಪಾಯಿಂಟ್ ಇದೆ ಮತ್ತು ಅಲ್ಲಿಂದ ಮೇಲೆ ಮನೆಗಳಿದೆ, ಅದು ಕಾಂಪೌಂಡ್ ಇದೆ, ಮತ್ತು ಅದಾದ್ಮೇಲೆ ರೋಡ್ ಇದೆ. ಸೊ ಇವು ಅವೇನೂ ಅಫೆಕ್ಟ್ ಆಗ್ತಾ ಇಲ್ಲ. ದೂರ ಸ್ಲೈಡ್ ಆಗ್ತಾ ಇದೆ. ಇದು ಪ್ರಿಕಾಷನರಿಯಾಗಿ ನಮ್ಮದು ನ್ಯಾಷನಲ್ ಹೈವೇ ವತಿಯಿಂದ ಅಲ್ಲಿ ನಮಗೆ JCBಗಳು ಮತ್ತು ಗ್ರೇಡರ್ಸು ಮತ್ತು ಒಂದು ಟೀಮ್, ಒಂದು 10-15 ಜನ ಟೀಮ್ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅಂಥದ್ದನ್ನಾದರೆ ಈ ರೋಡನ್ನು ಕಟ್ ಮಾಡಿ ಮತ್ತು ಬೇರೆ ಕಡೆ ಏನಾದರೂ ಡೈವರ್ಷನ್ ಕೊಡಬೇಕು ಅನ್ನೋದನ್ನು ಸಹಿತ ಪೊಲೀಸ್ನವರು ಈಗಾಗಲೇ ವಿಚಾರ ಮಾಡಿದ್ದಾರೆ. ಆ ಥರ ಏನೂ ಸಂದರ್ಭ ಇಲ್ಲ ಇಲ್ಲಿಯವರೆಗೂ. ಮಳೆ ಗುಡ್ಡದಿಂದ ಸ್ವಲ್ಪ ಮಾತ್ರ ಅದು ಕುಸಿದು ಅಲ್ಲೇ ಬೀಳ್ತಾ ಇದೆ. ಸೊ ಇಟ್ ಈಸ್ ನಾಟ್ ಕಮ್ ಟು ದ ರೋಡ್.
ರಸ್ತೆಗೆ ಬರ್ತಾ ಇಲ್ಲ ಮಣ್ಣು. ಗುಡ್ಡದ ಮೇಲ್ಭಾಗ ಇದ್ದವರನ್ನು ದಯವಿಟ್ಟು ಮೇಲ್ಭಾಗದ ಅವ್ರದ್ದು ಇವಾಗ ಏನೂ ಎಫೆಕ್ಟ್ ಇಲ್ಲ, ಅವ್ರದ್ದು ಇನ್ನೂ ಸ್ವಲ್ಪ ದೂರ ಇದೆ, ಅವ್ರು ಇನ್ನೊಂದು 20 ಮೀಟರ್ ದೂರದಲ್ಲಿದ್ದಾರೆ. ಹೌದು. ಇದು ಏನು ಕೆತ್ಕಲ್ ಗುಡ್ಡದ ವಿಚಾರ ಇದೆ. ಈ ತಹಲ್ವರೆಗೂ ಸಹಿತ ಈ ಗುಡ್ಡ ಕುಸಿಯೋದು ಏನಿದೆ ಅದು ಅಲ್ಲಲ್ಲೇ ಸ್ಲೈಡ್ ಆಗ್ತಾ ಇದೆ. ಬಟ್ ಆತಂಕ ಬಟ್ಟು ಏನು ಮೇನ್ ನ್ಯಾಷನಲ್ ಹೈವೇಗೆ ಅದು ಎಫೆಕ್ಟ್ ಏನೋ ಆಗುವ ಇದರಲ್ಲಿಲ್ಲ. ಇನ್ನು ದೂರದಲ್ಲಿ ಏನು ನಮ್ಮದು ವೆಟ್ವೆಲ್ ಪಾಯಿಂಟ್ ಇದೆ, ಮತ್ತು ಅಲ್ಲಿಂದ ಮೇಲೆ ಮನೆಗಳಿದೆ, ಅದು ಕಾಂಪೌಂಡ್ ಇದೆ, ಮತ್ತು ಅದಾದ್ಮೇಲೆ ರೋಡ್ ಇದೆ. ಸೊ ಇವು ಅವೇನೂ ಅಫೆಕ್ಟ್ ಆಗ್ತಾ ಇಲ್ಲ, ದೂರ ಸ್ಲೈಡ್ ಆಗ್ತಾ ಇದೆ. ಇದು ಪ್ರಿಕಾಷನರಿಯಾಗಿ ನಮ್ಮದು ನ್ಯಾಷನಲ್ ಹೈವೇ ವತಿಯಿಂದ ಅಲ್ಲಿ ನಮಗೆ JCBಗಳು ಮತ್ತು ಗ್ರೇಡರ್ಸು ಮತ್ತು ಒಂದು ಟೀಮ್, ಒಂದು 10-15 ಜನ ಟೀಮ್ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಎಂಥದನ್ನಾದರೆ ಈ ರೋಡನ್ನು ಕಟ್ ಮಾಡಿ ಮತ್ತು ಬೇರೆ ಕಡೆ ಏನಾದರೂ ಡೈವರ್ಷನ್ ಕೊಡಬೇಕು. ಜೊತೆಗೆ ಬಹಳಷ್ಟು ಕಡೆಗಳಲ್ಲಿ ಈ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಜೊತೆಗೆ ಗುಡ್ಡಗಾಡು ಪ್ರದೇಶಗಳು, ಜೊತೆಗೆ ಈ ಲ್ಯಾಂಡ್ ಸ್ಲೈಡ್ ಏನಿದೆ ನೋಡಿ, ಗುಡ್ಡ ಕುಸಿತ, ಇದರಿಂದ ಭಯ ಆತಂಕ ಸೃಷ್ಟಿಯಾಗಿರುವಂಥ. ಜೊತೆಗೆ ಇವೆಲ್ಲದರ ಜೊತೆಗೆ ಬಹಳಷ್ಟು ಜನರು ಇಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದೀರಿ. ನಾಳಿನ ದಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ರಜೆ ಇದೆಯಾ ಮಳೆಯಿಂದಾಗಿ ಅನ್ನುವಂಥದ್ದು, ಶಾಲೆ ಕಾಲೇಜುಗಳಿಗೆ ರಜೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಯಾಕಂದರೆ ಈ ಮಳೆ ನಿರಂತರವಾಗಿ ಬಿಟ್ಟು ಬಿಡದೆ ಸುರಿತಾ ಇದೆ. ಹಾಗಿದ್ದಾಗ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಅಧಿಕೃತವಾಗಿರುವಂತಹ ಮಾಹಿತಿ ಬಂದಿದೆ. ನಾಳೆಯ ದಿನ ಅಂದರೆ ಜುಲೈ 31ರಂದು ನಾಳಿನ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಅಂದರೆ ಅಂಗನವಾಡಿಯಿಂದ PUC ವರೆಗಿನ ವಿದ್ಯಾರ್ಥಿಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇದು, ಸ್ವಲ್ಪ ಗಮನಿಸಿ. ದಕ್ಷಿಣ ಕನ್ನಡ ಜಿಲ್ಲೆಯ ಅಂಗನವಾಡಿಯಿಂದ PU ವರೆಗಿನ ವಿದ್ಯಾರ್ಥಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನಾಳಿನ ದಿನ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕೃತವಾಗಿರುವಂತಹ ಮಾಹಿತಿ. ಬಹಳ ಜನರು ಕೇಳ್ತಾ ಇದ್ರಿ, ನಾಳೆ ದಿನ ಶಾಲಾ ಕಾಲೇಜುಗಳು ಇದೆಯಾ, ಈ ಮಳೆಯಲ್ಲಿ ಮಕ್ಕಳು ಹೇಗೆ ಶಾಲೆಗೆ ಹೋಗುವುದು ಅನ್ನುವಂತಹ ಒಂದು ಸಮಸ್ಯೆಯನ್ನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತಾವುಗಳು ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ರಿ. ಅಧಿಕೃತವಾಗಿರುವಂತಹ ಮಾಹಿತಿ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲಾ ಜೊತೆಗೆ PU ವರೆಗಿನ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ PU ವರೆಗೆ ನಾಳಿನ ದಿನ ಜುಲೈ 31ರಂದು ಬುಧವಾರದಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಗನವಾಡಿಯಿಂದ PU ವರೆಗಿನ ವಿದ್ಯಾರ್ಥಿಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಆ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಸ್ವಲ್ಪ ಗಮನಿಸಿ. ಉಡುಪಿಯಲ್ಲಿ ಇನ್ನೂ ಕೂಡ ರಜೆಯ ಬಗ್ಗೆ ಅನೌನ್ಸ್ ಆಗಿಲ್ಲ. ಉಡುಪಿಯಲ್ಲಿಲ್ಲ. ಎಲ್ಲ ಶಾಲೆ ಹಾಗೂ PU ಕಾಲೇಜಿಗೆ ರಜೆ. ಎಲ್ಲ ಶಾಲೆಗಳಿಗೆ, ಸರ್ಕಾರಿ ಅನುದಾನಿತ ಎಲ್ಲ ಶಾಲೆಗಳಿಗೆ ನಾಳಿನ ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ರೈನ್ ಬ್ರೇಕಿಂಗ್ ಬಂದಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯ ಹಿನ್ನೆಲೆ ಎಲ್ಲ ಶಾಲೆ ಹಾಗೂ PU ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ನಾಳಿನ ದಿನ, ಅಂದರೆ ಜುಲೈ 31ರಂದು. ಇದು ಅಧಿಕೃತವಾಗಿರುವಂತಹ ಮಾಹಿತಿ. ನಾಳಿನ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಶಾಲೆ ಅಂತ ಬಂದಾಗ ಅಂಗನವಾಡಿಯಿಂದ
PU ಕಾಲೇಜಿನವರೆಗೆ ರಜೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಘೋಷಣೆ ಮಾಡಲಾಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಿರುವಂತಹ ಸುದ್ದಿ. ಜೊತೆಗೆ ಉಡುಪಿ ಜಿಲ್ಲೆಯ ಮಕ್ಕಳ ವಿಚಾರವಾಗಿ ನೋಡಿದಾಗ ಅಲ್ಲಿ ಇನ್ನೂ ಕೂಡ ರಜೆ ಘೋಷಣೆ ಮಾಡಿಲ್ಲ. ಹಾಗಿದ್ದಾಗ ಯಾವತ್ತೂ ಕೂಡ ಸುಳ್ಳು ಸುದ್ದಿಗೆ ಕಿವಿಗೊಡಬೇಡಿ ಅಂತ ಹೇಳ್ತಾ, ಜೊತೆಗೆ ಈಗಾಗಲೇ ಬಹಳಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಇವೆಲ್ಲದರ ಜೊತೆಗೆ ಕೆತ್ತಿಕಲ್, ನಾನು ಆಗಲೇ ಹೇಳಿದಾಗ ಕೆತ್ತಿಕಲ್ ಬಹಳಷ್ಟು ಆತಂಕಕಾರಿಯಾಗಿರುವಂತಹ ಒಂದು ವಿಚಾರವನ್ನ ಮಂಗಳೂರಿನಲ್ಲಿ ಸೃಷ್ಟಿ ಮಾಡ್ತಾ ಇದೆ. ಯಾವ ರೀತಿ ಅಂಕೋಲದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತು ನೋಡಿ, ಅದೇ ರೀತಿಯ ಗುಡ್ಡ ಕುಸಿತದ ಭಯ ಈ ವಾಮಂಜೂರು ಬಳಿಯ ಕೆತ್ತಿಕಲ್ನಲ್ಲಿ ಇದೀಗ ಇದೆ. ಕಾರಣ ಇಲ್ಲೂ ಕೂಡ ಗುಡ್ಡದಿಂದ ನೀರು ಹರಿದು ಬರ್ತಾ ಇದೆ. ಒಂದು ವೇಳೆ ಅದೇ ರೀತಿಯಲ್ಲಿ ಗುಡ್ಡದಿಂದ ಹರಿದು ಬರ್ತಾ ಇರುವಂತಹ ನೀರು ಜೊತೆಗೆ ಆ ಗುಡ್ಡದ ಮಣ್ಣು ರಸ್ತೆಗೆ ಬಂದು ಬಿದ್ದರೆ ಮತ್ತೊಂದು ಅಪಾಯ ಸಂಭವಿಸುತ್ತಾ ಅನ್ನುವಂತಹ ಒಂದು ಭಯ, ಆತಂಕದಿಂದ ಜಿಲ್ಲಾಧಿಕಾರಿಯವರು ಕೂಡ ಭೇಟಿ ಮಾಡಿದ್ದಾರೆ. ಮಂಗಳೂರು ಮೂಡಬಿದ್ರೆ ರಸ್ತೆಯ ಕೆತ್ತಿಕಲ್ನಲ್ಲಿರುವಂತಹ ನಡೀತಾ ಇರುವಂತಹ ಹೆದ್ದಾರಿ ಕಾಮಗಾರಿಯಿಂದ ರಸ್ತೆಯ ಬದಿಯ ಗೋಡೆ ಕುಸಿತವಾಗಿತ್ತು. ಈ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನು ಕೂಡ ಹೆದ್ದಾರಿ ಹಾಗೂ PWD ಇಲಾಖೆಯ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗುಡ್ಡದ ಮೇಲೆ ಹಾಗೂ ಕೆಳಭಾಗದಲ್ಲಿ ಪರಿಶೀಲನೆ ನಡೆಸಿ ಅಲ್ಲಿನ ಜನರ ಸಮಸ್ಯೆಯನ್ನು ಕೂಡ ಆಲಿಸಿದ್ದಾರೆ. ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಮಳೆಗಾಲದಲ್ಲಿ ಗುಡ್ಡದಲ್ಲಿ ನೀರು ಜಿನುಗ್ತಾ ಇತ್ತು. ಇದೀಗ ಕಾಮಗಾರಿ ನಡೆಯುವ ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಜಿನುಗಿದ ಕಾರಣ ಗುಡ್ಡ ಕುಸಿತ ಉಂಟಾಗಿದೆ. ಶಿರೂರು ಗುಡ್ಡ ಕುಸಿತಕ್ಕೆ ನಿಖರ ಕಾರಣ ತಿಳಿಯಲು ಆಗಮಿಸಿದಂತಹ ಕೇಂದ್ರದ ತಂಡ ಕೂಡ ಮುಂದಿನ ವಾರ ಇದೇ ಪ್ರದೇಶಕ್ಕೆ ಭೇಟಿ ನೀಡಲಿಕ್ಕಿದೆ. ಅವರು ಪರೀಕ್ಷೆ ಮಾಡಿದ ಬಳಿಕ ಇಲ್ಲಿನ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬಹುದು ಎಂದು ತೀರ್ಮಾನಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ. ಜೊತೆಗೆ ಕೆತ್ತಿಕಲ್ನ ಗುಡ್ಡ ಕುಸಿತದ ಬಗ್ಗೆ ವದಂತಿ ಇದೆ. ಇದು ಕೂಡ ಮತ್ತೊಂದು ಅಂಕೋಲ ಶಿರೂರು ನಡೆದಿರುವಂತಹ ಗುಡ್ಡ ಕುಸಿತದ ಅಪಾಯದ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈ ವದಂತಿಯ ಬಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗಿದೆ. ಆತಂಕ ಪಡುವಂತಹ ಅಗತ್ಯ ಇಲ್ಲ ಎಂದು ಪಾಲಿಕೆ ಆಯುಕ್ತರು ಕೂಡ ಹೇಳಿದ್ದಾರೆ. ನಿರಂತರ ಮಳೆಯಿಂದಾಗಿ ಮಂಗಳೂರು ಮೂಡಬಿದ್ರೆ ಹೆದ್ದಾರಿಯ ಈ ಕೆತ್ತಿಕಲ್ನಲ್ಲಿ ಭೂಕುಸಿತವಾಗುತ್ತಿದೆ ಅನ್ನೋ ಸಂದೇಶ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಶಾಲಾ ವಾಹನ ಪಾಸಾದ ಬಳಿಕ ಕುಸಿತ ಸಂಭವಿಸಿದೆ ಎಂಬ ಸಂದೇಶದಿಂದ ಜಿಲ್ಲಾಡಳಿತ ತಕ್ಷಣ ಅಲರ್ಟ್ ಆಗಿದೆ. ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರನ್ನು ಕಳುಹಿಸಿ ಸ್ಥಳ ಪರಿಶೀಲನೆ ನಡೆಸಲು ಕೂಡ ಸೂಚಿಸಿದ್ರು. ಆದರೆ ಸ್ಥಳಕ್ಕೆ ಭೇಟಿ ನೀಡಿದ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಆನಂದ್ ಅವರು ಅಂತಹ ಯಾವುದೇ ರೀತಿಯ ಗಂಭೀರ ಕುಸಿತ ಆಗಿಲ್ಲ ಎಂದಿದ್ದಾರೆ. ಹೆದ್ದಾರಿ ಕಾಮಗಾರಿಗಾಗಿ ಅಲ್ಲಲ್ಲಿ ಗುಡ್ಡವನ್ನು ಕೊರೆಯಲಾಗಿದ್ದು ಕೆಲವೊಂದು ಪ್ರದೇಶದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಣ್ಣು ಬೀಳ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಆದರೆ ಹೆದ್ದಾರಿ ಬಂದ್ ಆಗುವಂತಹ ಯಾವುದೇ ರೀತಿಯ ಆತಂಕ ಇಲ್ಲ ಎಂದು ಹೇಳಿದ್ದಾರೆ. ಸ್ಥಳದಲ್ಲಿ JCBಗಳನ್ನು ನಿಯೋಜಿಸಲಾಗಿದ್ದು ಸಣ್ಣ ಪ್ರಮಾಣದಲ್ಲಿ ಬಿದ್ದ ಮಣ್ಣುಗಳನ್ನು ತಕ್ಷಣವೇ ತೆರವು ಮಾಡಲಾಗ್ತಾ ಇದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ಯಾರು ಏನೇ ಹೇಳಿ ಅಲ್ಲಿ ಭಯ ಇರುವಂಥದ್ದು ಸತ್ಯ, ಅಲ್ಲಿ ಆತಂಕ ಇರುವಂಥದ್ದು ಸತ್ಯ. ಜೊತೆಗೆ ಯಾರು ಕೂಡ ಆತಂಕ ಪಡುವಂತಹ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು ಕೂಡ ಬಹುಶಃ ಈ ಸಂದರ್ಭ ಗೊತ್ತಿಲ್ಲ ಏನು ಕತೆ ಅನ್ನುವಂಥದ್ದು. ಆದರೆ ಸ್ವಲ್ಪ ಇದೇನಿಲ್ಲ, ನಾವು ಮಾಡಿರುವಂತಹ ಸ್ವಾರ್ಥ, ಮನುಷ್ಯನ ಸ್ವಾರ್ಥ. ಒನ್ಸ್ ಅಗೇನ್ ಕಾಮಗಾರಿಗಳು ಒನ್ಸ್ ಅಗೇನ್ ಇಲ್ಲಿ ಹೆದ್ದಾರಿಗಳನ್ನು ನಾವು ದೊಡ್ಡದಾಗಿ ಮಾಡ್ತೀವಿ ಅನ್ನುವಂಥ ಅಭಿವೃದ್ಧಿಯ ವಿಚಾರದಲ್ಲಿ ಆಗಿರುವಂತಹ ಒಂದು ಪ್ರಕೃತಿಯ ನಾಶ, ಅದರ ಶಾಪ ನಮ್ಗಳಿಗೆ ಸಿಗ್ತಾ ಇದೆ ಅಷ್ಟೇ. ಇದೇ ರೀತಿ ಉಳ್ಳಲದಲ್ಲಿ ಕೂಡ ಬಹಳಷ್ಟು ಕಡೆಗಳಲ್ಲಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಜೊತೆಗೆ ಬಹಳಷ್ಟು ಮನೆಗಳಿಗೆ ಉಳ್ಳಲದಲ್ಲಿ ಹಾನಿಯಾಗಿದೆ. ಜೊತೆಗೆ ಹಾನಿಯಾಗಿರುವಂತಹ ಮನೆಗಳಿಗೆ ಉಳ್ಳಲದ್ದು ಶಾಸಕರು ಸ್ಪೀಕರ್ ಖಾದರ್ ಅವರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸೂಕ್ತ ಪರಿಹಾರಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಉಳ್ಳಲಕ್ಕೆ ಸ್ಪೀಕರ್ ಖಾದರ್ ಅವರು ಅವರ ಕ್ಷೇತ್ರ. ಸೊ ಹಾಗಿದ್ದಾಗ ಮಳೆಯಿಂದಾಗಿ ಹಾನಿಗೊಳಗಾಗಿರುವಂತಹ ಪ್ರದೇಶಗಳಿಗೆ ಅವರು ಭೇಟಿ ನೀಡಿ ಅಲ್ಲಿ ಪರಿಶೀಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಗಾಳಿ ಮಳೆ ಆಗ್ತಾ ಇದೆ. ಜೊತೆಗೆ ಹಾಗಾಗಿ ಹಲವೆಡೆ ಮರಗಳು ಕೂಡ ಧರೆಗೆ ಉರುಳಿದೆ, ಮನೆಗಳು ಕೂಡ ಉರುಳಿದಿದೆ, ಹೊರತಾಗಿಲ್ಲ. ಭಾನುವಾರದಿಂದ ಆರಂಭವಾಗಿರುವಂಥ ಮಳೆಯಿಂದಾಗಿ ಈಗಾಗಲೇ ಸಾಕಷ್ಟು ಅನಾಹುತಗಳು ಕೂಡ ಸೃಷ್ಟಿಯಾಗಿದೆ. ಉಳ್ಳಲ ತಾಲೂಕಿನ ನರಿಂಗಾನದಲ್ಲಿ ಹಲವು ಕಡೆಗಳಲ್ಲಿ ಮನೆಗಳಿಗೆ ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಸಂಭವಿಸಿದೆ. ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ವಿಧಾನಸಭಾ ಸ್ಪೀಕರ್ UT ಖಾದರ್ ಅಧಿಕಾರಿಗಳ ಜೊತೆ ಭೇಟಿ ನೀಡಿದ್ದಾರೆ. ಸಂಕಷ್ಟದಲ್ಲಿರುವಂತಹ ಜನರಿಗೆ ಪರಿಹಾರ ಒದಗಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ವಿಶೇಷ ಸಭೆ ಕೂಡ ನಡೆಸಿದ್ದಾರೆ.
ರಸ್ತೆಯುದ್ದಕ್ಕೂ ಕೂಡ ಬಿದ್ದಿರುವಂತಹ ಮರಗಳನ್ನು ಶೀಘ್ರವಾಗಿ ತೆರವುಗೊಳಿಸಲಾಗುವುದು ಅನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಜೊತೆಗೆ ಪರಿಹಾರ ಒದಗಿಸಲು ಬೇಕಾಗಿರುವಂತಹ ಅಗತ್ಯ ಕ್ರಮಕ್ಕೆ ಖಾದರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು UT ಖಾದರ್ ಅವರು, ಉಳ್ಳಾಲದ ಶಾಸಕರು, ಉಳ್ಳಾಲದಲ್ಲಿ ಮಳೆಯಿಂದಾಗಿ ಹಾನಿಯಾಗಿರುವಂತಹ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಇದು ಕರಾವಳಿ ಭಾಗದಲ್ಲಿ ಆತಂಕ ಸೃಷ್ಟಿ ಮಾಡಿರುವಂತಹ ಒಂದು ಮಳೆರಾಯನ ಒಂದು ಅಟ್ಟಹಾಸವನ್ನ ತಾವು ಗಮನಿಸಿದ್ದೀರಿ. ಜೊತೆಗೆ ಕೇರಳದಲ್ಲಿ ಮಹಾ ದುರಂತವೇ ನಡೆದಿದೆ ಈ ಭಾರಿ ಮಳೆಯಿಂದಾಗಿ. ಕೇರಳದಲ್ಲಿ ಅಕ್ಷರಶಃ ಈ ಮಹಾ ಮಳೆ ಏನಿದೆ ನೋಡಿ, ಇದು ವರ್ಣಾರ್ಭಟದಲ್ಲ, ರಕ್ಕಸ ಮಳೆಯಾಗಿ ಕೇರಳದಲ್ಲಿ ಪರಿಣಮಿಸಿದೆ. ಅಲ್ಲಿ ನೋಡ್ತಾ ಇದ್ದಂತೆ ಊರೇ ನೆಲಸಮವಾಗಿ ಹೋಗಿದೆ, ಊರೇ ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿದೆ. ಅಲ್ಲೊಂದು ಊರು ಇತ್ತು ಅನ್ನುವಂಥದ್ದೇ ಕುರುಹು ಕೂಡ ಈಗ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಆ ಪರಿಸ್ಥಿತಿ ಕೇರಳದಲ್ಲಿ ಸೃಷ್ಟಿಯಾಗಿದೆ. ಕ್ಷಣ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸದ್ಯ 86 ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಸದ್ಯದ ಮಾಹಿತಿ. ಸೊ ಹಾಗಿದ್ದಾಗ ಕೇರಳದಲ್ಲಿ ಈ ಒಂದು ಮಹಾ ದುರಂತ, ಆ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ, ಭಾರಿ ಮಳೆಗೆ ಕೇರಳದಲ್ಲಿ ಮಹಾ ದುರಂತವೇ ನಡೆದಿರುವಂತಹ ದೃಶ್ಯಾವಳಿ. ವಯನಾಡಿನ ಮೆಪ್ಪಾಡಿ, ಮುಂಡಕೈ, ಚೂರಲ್ ಪ್ರದೇಶದಲ್ಲಿ ಸಂಭವಿಸಿದಂತಹ ಭೀಕರ ಭೂಕುಸಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಸದ್ಯಕ್ಕೆ 86ಕ್ಕೆ ಏರಿಕೆಯಾಗಿದೆ. ಕ್ಷಣಕ್ಕೂ ಕೂಡ ಅಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇನ್ನೂ ಹಲವರಲ್ಲಿ ಸಿಲುಕಿಕೊಂಡಿದ್ದಾರೆ, ಸಾವನ್ನಪ್ಪಿದ್ದಾರೆ. ಅವರ ಮೃತದೇಹವನ್ನು, ಜೊತೆಗೆ ಅಲ್ಲಿ ಸಿಲುಕಿಕೊಂಡಿರುವಂಥ ರಕ್ಷಣೆಯನ್ನು ಮಾಡುವಂತಹ ರಕ್ಷಣಾ ಕಾರ್ಯ ನಡೀತಾ ಇದೆ. ಇವೆಲ್ಲದರ ಜೊತೆಗೆ ಕರ್ನಾಟಕದ ಶಿರೂರು ಗುಡ್ಡ ಕುಸಿತ ದುರಂತದ ಘಟನೆ ಬೆನ್ನಲ್ಲೇ ಕೇರಳದಲ್ಲಿ ಭೀಕರ ದುರಂತ ಸಂಭವಿಸಿದೆ.
ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಆತಂಕ ಶುರುವಾಗಿದೆ. ಸವಾಲಿನ ಪರಿಸ್ಥಿತಿಗಳ ನಡುವೆಯೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಯಾಕಂದರೆ ಅಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾಗಿದ್ದಾಗ ಸವಾಲಿದೆ. ಆ ಸವಾಲಿನ ಪರಿಸ್ಥಿತಿಗಳ ನಡುವೆಯೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಈ ಭೀಕರ ದುರಂತಕ್ಕೆ ಕಾರಣವೇನು ಎನ್ನುವಂತಹ ಪ್ರಶ್ನೆ ಕೂಡ ಶುರುವಾಗಿತ್ತು. ಕೊನೆಗೆ ಬಂದು ನಿಲ್ಲುವಂಥದ್ದು ಕೂಡ ಅದೇ ಒಂದು ವಿಚಾರ, ಅವೈಜ್ಞಾನಿಕವಾಗಿರುವಂತಹ ಅಭಿವೃದ್ಧಿ ಎನ್ನುವಂತಹ ಹುಚ್ಚು ಕುದುರೆಯ ಬಳಿಕೆ. ನಾನು ಆಗಲೇ ಹೇಳಿದೆ, ಈ ಅಭಿವೃದ್ಧಿ ಅನ್ನುವಂತಹ ವಿಚಾರ ನಾವುಗಳು ಹೇಳ್ತೀವಿ, ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಆದರೆ ಅಭಿವೃದ್ಧಿ ಎಲ್ಲಿ ತನಕ ಬಂದು ನಿಲ್ಲುತ್ತೆ ಅಂತ ಬಂದಾಗ ಅಲ್ಟಿಮೇಟ್ಲಿ ಪ್ರಕೃತಿಯ ಮುಂದೆ ಯಾವುದೇ ರೀತಿಯ ಅಭಿವೃದ್ಧಿ ನಿಲ್ಲಲ್ಲ. ಪ್ರಕೃತಿಯ ಮುಂದೆ ಮನುಷ್ಯನ ಯಾವುದೇ ರೀತಿಯ ಟೆಕ್ನಾಲಜಿನಲ್ಲಿ ನಿಲ್ಲಲ್ಲ. ಆತನ ಯಾವುದೇ ರೀತಿ ಇನೋವೇಷನ್ಗಳು ಕೂಡ ನಿಲ್ಲಲ್ಲ ಅನ್ನೋದಕ್ಕೆ ಒನ್ಸ್ ಅಗೇನ್ ಸಾಕ್ಷಿಯಾಗಿರುವಂತಹ ಘಟನೆ ಕೂಡ ಹೌದು. ಅಲ್ಲೊಂದು ಊರು ಇತ್ತು ಅನ್ನುವಂಥದ್ದೇ ಈಗ ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಸಾಧ್ಯ. ಅಂತಹ ಪರಿಸ್ಥಿತಿ ಇದೀಗ ಕೇರಳದಲ್ಲಿ ನಿರ್ಮಾಣವಾಗಿದೆ. ಯಾವ ರೀತಿ ಉಕ್ಕಿ ಹರಿತಾ ಇದೆ ಅನ್ನುವಂಥದ್ದು, ಜಲಪಾತದ ರೀತಿಯಲ್ಲಿ ಉಕ್ಕಿ ಹರಿತಾ ಇರುವಂಥ ದೃಶ್ಯಾವಳಿ ಇದು. ವಯನಾಡಿನ ದೃಶ್ಯಾವಳಿ. ಗುಡ್ಡಗಾಡಿನಲ್ಲಿ ಮನೆ ನಿರ್ಮಾಣ, ರಸ್ತೆ ನಿರ್ಮಾಣ, ಕೃಷಿ ಚಟುವಟಿಕೆ ಮತ್ತು ಕಾಡಿನ ನಾಶ, ಇದೆಲ್ಲವೂ ಕೂಡ ಅವೈಜ್ಞಾನಿಕ ಅಭಿವೃದ್ಧಿಯೇ ಇಂದಿನ ಮಹಾ ದುರಂತಕ್ಕೆ ಕಾರಣ ಎಂದು ತಜ್ಞರು ಹೇಳ್ತಾ ಇದ್ದಾರೆ. ಒನ್ಸ್ ಅಗೇನ್ ಇದೇ ವಿಚಾರ, ಇಲ್ಲಿ ಶಿರಾಡಿ ಘಾಟ್ ಕುಸಿತ ಅಥವಾ ಶಿರೂರು ಕುಸಿತ ಅಥವಾ ಆ ಭಾಗದಲ್ಲಿ ಇಲ್ಲಿ ಮಂಗಳೂರು ಭಾಗದಲ್ಲೂ ಕೂಡ ಕುಸಿತ ಅಥವಾ ಎಲ್ಲೆಂದರಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಕರ್ನಾಟಕದಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ ಅಂತ ಬಂದಾಗ ನಾವು ಮಾಡಿರುವಂತಹ ಅಭಿವೃದ್ಧಿ ಅನ್ನುವಂತಹ ಮಹಾಪಾಪ, ಎತ್ತಿನ ಹೊಳೆ ಅನ್ನುವಂತಹ ಯೋಜನೆ, ಪಶ್ಚಿಮ ಘಟ್ಟಗಳ ನಾಶ, ಇದೆಲ್ಲವೂ ಕೂಡ ಕಾರಣ ಆಗಿರುವಂಥದ್ದು. ಇಲ್ಲಿ ಶಿರೂರು ಗುಡ್ಡ ಕುಸಿಯಲು ಕೂಡ ಅವೈಜ್ಞಾನಿಕ ಅಭಿವೃದ್ಧಿ ಕಾರಣವಾಗಿತ್ತು. ಪರಿಸರ ತಜ್ಞರ ವಿರೋಧ ನಡುವೆಯೂ ಕೂಡ ಗುಡ್ಡವನ್ನು ಬಗೆದು ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ದುರಂತಕ್ಕೆ ಕಾರಣ ಅದೇ ಅನ್ನುವಂತಹ ಮಾತುಗಳು ಕೂಡ ಕಂಡು ಬಂದಿತ್ತು. ಇದರ ಜೊತೆಗೆ ಸ್ಮಶಾನವಾಗಿರುವುದೇ ಹಳ್ಳಿಗಳು. ಮಂಗಳವಾರ ಮುಂಜಾನೆ ಭೂಕುಸಿತವು ಕೂಡ ಚೂರಲ್ಮಾಲಾ ಗ್ರಾಮವನ್ನು ನಾಮಾವಶೇಷ ಮಾಡಿದೆ. ಅಲ್ಲಿ ಚೂರಲ್ಮಾಲಾ ಗ್ರಾಮ ಇತ್ತು ಅನ್ನುವಂಥದ್ದೇ ಈಗ ನಾಮಾವಶೇಷ ಆಗಿ ಹೋಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಜೊತೆಗೆ ರಾಜ್ಯ ವಿಪತ್ತು ನಿರ್ವಹಣಾ ತಂಡ, ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಸತತವಾಗಿ ಅಲ್ಲಿ ಪರಿಹಾರ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಮೃತಪಟ್ಟವರ ಸಂಖ್ಯೆ ಸದ್ಯ 84ಕ್ಕೆ ಏರಿಕೆಯಾಗಿದೆ. ಇನ್ನೂ ಹಲವರು ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಸೇತುವೆಗಳ ಕೆಳಗೆ ನದಿ ದಡ ಸೇರಿ ವಿವಿಧ ಸ್ಥಳಗಳಲ್ಲಿ ಶವಗಳು ಪತ್ತೆಯಾಗಿದೆ. ಗ್ಯಾಸ್ ಸಿಲಿಂಡರ್, ಗೃಹೋಪಯೋಗಿ ವಸ್ತುಗಳು ಎಲ್ಲವೂ ಕೂಡ ನೀರಿನಲ್ಲಿ ತೇಲಿ ಹೋಗ್ತಾ ಇದೆ. ನೀರಾವರಿ, ಅರಣ್ಯನಾಶ, ಉತ್ಖನನ ಮತ್ತು ನೀರಿನ ಸೋರಿಕೆಯಂತಹ ಮಾನವನ ಚಟುವಟಿಕೆ ಏನಿದೆ ನೋಡಿ, ಇದು ಇಳಿಜಾರುಗಳನ್ನು ಅಸ್ಥಿರಗೊಳಿಸಿದ್ದು ಭೂಕುಸಿತದ ಅಪಾಯವನ್ನು ಹೆಚ್ಚಿಸಿದೆ. ವಯನಾಡಿನಲ್ಲಿ ಹೆಚ್ಚುತ್ತಾ ಇರುವಂತಹ ಅರಣ್ಯ ನಾಶ ಮತ್ತು ನಿರ್ಮಾಣ ಚಟುವಟಿಕೆಗಳು ಈ ಪ್ರದೇಶದ ಇಳಿಜಾರುಗಳನ್ನು ದುರ್ಬಲಗೊಳಿಸಿದೆ. ಜೊತೆಗೆ ಇಂತಹ ಭೂಕುಸಿತಕ್ಕೆ ಕಾರಣವಾಗಿದೆ ಅನ್ನುವಂಥದ್ದನ್ನು ತಜ್ಞರು ಹೇಳ್ತಾ ಇರುವಂಥದ್ದು. ಇರುವ ಜಿನ್ಜಿ ನದಿಯ ಮೇಲೆ ಏಕೈಕ ಸೇತುವೆ ಕುಸಿದಿದೆ ಮತ್ತು ಹೆಲಿಕಾಪ್ಟರ್ಗಳು ಅಪಾಯಕಾರಿ ಭೂಪ್ರದೇಶದಲ್ಲಿ ಸಂತ್ರಸ್ತರನ್ನು ಹುಡುಕಲು ಕೂಡ ಹೆಣಗಾಡ್ತಾ ಇದೆ. ನಿರಂತರವಾಗಿ ಮಳೆಯಾಗ್ತಾ ಇರುವಂಥ ಕಾರಣ ರಕ್ಷಣಾ ಕಾರ್ಯಾಚರಣೆ ಕೂಡ ಅಡ್ಡಿಯಾಗ್ತಾ ಇದೆ. ವೆಲ್ಲಿಂಗ್ಟನ್, ಕುನೂರಿನ ಭಾರತೀಯ ಸೇನೆಯ ತಂಡವನ್ನು ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಹಾಯ ಮಾಡಲು ಮತ್ತು ತಾತ್ಕಾಲಿಕ ಸೇವೆಯನ್ನು ನಿರ್ಮಿಸಲು ನಿಯೋಜಿಸಲಾಗಿದೆ. ಅಕ್ಷರಶಃ ಅಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಆ ಒಂದು ಊರು ಅಲ್ಲಿ ಇತ್ತು ಅನ್ನುವಂಥದ್ದೇ ಈಗ ನಾಮಾವಶೇಷ ಆಗಿ ಹೋಗಿದೆ. ಅಲ್ಲಿ ಶಾಲೆಗಳು ಕೂಡ ಇತ್ತು, ಬಹಳಷ್ಟು ಜನರು ವಾಸ ಮಾಡ್ತಾ ಇದ್ರು. ರಾತ್ರಿಯ ಹೊತ್ತಿನಲ್ಲಿ ಅವ್ರು ನಿದ್ರೆಗೆ ಜಾರಿದ್ರು. ಆ ಸಂದರ್ಭದಲ್ಲೇ ಈ ರೀತಿಯ ಘೋರ ದುರಂತ ಸಂಭವಿಸಿದೆ ಕೇರಳದ ವಯನಾಡಿನಲ್ಲಿ. ಇಡೀ ದೇಶಕ್ಕೆ ದೇಶವೇ ವಯನಾಡಿನಲ್ಲಿರುವಂತಹ ಜನರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ഒന്ന് മൂവിയുടെ കേരട്ടെ കൂട്ടാവാ.
நான் வந்து மூவியோட கேட்டேன் கூட்டவா நான் வந்து மூவியோட கேட்டேன் கூட்டவா நான் வந்து மூவியோட கேட்டேன் கூட்டவா நான் வந்து மூவியோட கேட்டேன் கூட்டவா
ಕ್ಲಿಯರಾ? ಎಸ್, ಒಂದೆಡೆ ನಿರಂತರವಾಗಿ ಉಡುಪಿಯಲ್ಲಿ ಮಳೆ ಆಗ್ತಾ ಇದೆ. ಇವೆಲ್ಲದರ ಜೊತೆಗೆ ತಾವು ಒಂದು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ, ಈ ದೃಶ್ಯಾವಳಿಗಳನ್ನು ಬಹಳಷ್ಟು ಜನರು ಗಮನಿಸಿದ್ದೀರಿ. ಜೊತೆಗೆ ಬಹಳಷ್ಟು ಜನರು ಈ ದೃಶ್ಯಾವಳಿಗಳ ಬಗ್ಗೆ ಸ್ಟೇಟಸ್ಗಳನ್ನು ಕೂಡ ಹಾಕಿದ್ದೀರಿ. ನೇತ್ರಾವತಿ ಕುಮಾರಧಾರ ಸಂಗಮ ಆಗ್ತಾ ಇದೆ ಅನ್ನುವಂತಹ ಸ್ಟೇಟಸ್ಗಳನ್ನು ತಾವುಗಳು ಹಾಕಿದ್ದೀರಿ. ಅಂದರೆ ಇದು ಉಪ್ಪಿನಂಗಡಿಯ ದೃಶ್ಯಾವಳಿ ಅನ್ನುವಂಥ ನಿಟ್ಟಿನಲ್ಲಿ ನೇತ್ರಾವತಿ ಜೊತೆಗೆ ಕುಮಾರಧಾರ ಸಂಗಮವಾಗಿದೆ. ಹಾಗಿದ್ದಾಗ ಈ ದೃಶ್ಯಾವಳಿ ಉಪ್ಪಿನಂಗಡಿಯ ದೃಶ್ಯಾವಳಿ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಜನರ ಸ್ಟೇಟಸ್ಗಳು ಕಂಡು ಬರ್ತಾ ಇತ್ತು. ಬಹಳಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಕೂಡ ಮಾಡಿದ್ದೀರಿ. ಆದರೆ ಇದು ಸತ್ಯಕ್ಕೆ ದೂರವಾಗಿರುವಂಥ ಸುದ್ದಿ, ಇದು ಸುಳ್ಳು ಸುದ್ದಿ. ಇದು ನೇತ್ರಾವತಿ ಕುಮಾರಧಾರದ ಸಂಗಮವಾಗಿರುವಂಥ ದೃಶ್ಯಾವಳಿ ಅಲ್ಲ, ಬದಲಾಗಿ ಇದು ಪಾಲಕ್ಕಾಡ್ ಡಿಸ್ಟ್ರಿಕ್ಟ್ ಪಟ್ಟಂಬಿ ಟೌನ್, ಪಾಲಕ್ಕಾಡ್ ಡಿಸ್ಟ್ರಿಕ್ಟ್ನಲ್ಲಿ ಪಟ್ಟಂಬಿ ಟೌನ್ನಲ್ಲಿ ಅಲ್ಲಿಯ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇರುವಂಥದ್ದು. ಇದು ನೇತ್ರಾವತಿ ಕುಮಾರಧಾರ ಸಂಗಮದ ದೃಶ್ಯಾವಳಿಗಳು ಅಲ್ಲ, ಉಪ್ಪಿನಂಗಡಿಯ ದೃಶ್ಯಾವಳಿ ಅಲ್ಲ. ಇದು ಪಾಲಕ್ಕಾಡ್ ಡಿಸ್ಟ್ರಿಕ್ಟ್, ಕೇರಳದ ಪಾಲಕ್ಕಾಡ್ ಡಿಸ್ಟ್ರಿಕ್ಟ್, ಅದರ ಪಟ್ಟಂಬಿ ಟೌನ್ನ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಅಂತಹ ದೊಡ್ಡದಾಗಿರುವಂತಹ ಬಿಲ್ಡಿಂಗ್ ಉಪ್ಪಿನಂಗಡಿಯಲ್ಲಿ ಇಲ್ಲ. ಸೊ ಹಾಗಿದ್ದಾಗ ಇದು ಉಪ್ಪಿನಂಗಡಿಯ ದೃಶ್ಯಾವಳಿ ಅಲ್ಲ, ಇದು ಫೇಕ್ ನ್ಯೂಸ್. ಸೊ ಆ ಸಂದರ್ಭಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಎಲ್ಲೂ ಕೂಡ ಹಂಚಬೇಡಿ, ಶೇರ್ ಮಾಡಬೇಡಿ, ಜೊತೆಗೆ ಇತರರಿಗೂ ಕೂಡ ಸುಳ್ಳು ಸುದ್ದಿಗಳನ್ನು ತಿಳಿಸಬೇಡಿ. ಸೊ ಇದು ಪಾಲಕ್ಕಾಡ್ ಡಿಸ್ಟ್ರಿಕ್ಟ್ ಪಟ್ಟಂಬಿ ಟೌನ್ ಅಲ್ಲಿಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ. ಎಸ್, ಆ ದೃಶ್ಯಾವಳಿಗಳು ಪಾಲಕ್ಕಾಡ್ ಡಿಸ್ಟ್ರಿಕ್ಟ್ನಿಂದ. ಸೊ ಹಾಗಾಗಿ ಸುಳ್ಳು ಸುದ್ದಿಗಳು ಅಥವಾ ಇತರ ಈ ಫೇಕ್ ನ್ಯೂಸ್ಗಳು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹರಿತಾ ಇರುತ್ತೆ. ಸೊ ಅದನ್ನು ಶೇರ್ ಮಾಡುವ ವಿಚಾರಗಳಲ್ಲಿ ನಾವು ಗಮನಿಸಬೇಕಾಗುತ್ತೆ. ಜೊತೆಗೆ ನಾಳಿನ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ PU ವರೆಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆಯಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳಿನ ದಿನ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇವೆಲ್ಲದರ ಜೊತೆಗೆ ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದ್ದಾಳೆ. ಆ ಕಡೆ ಉಪ್ಪಿನಂಗಡಿಯಲ್ಲೂ ಕೂಡ ಜೀವ ನದಿಗಳ ಸಂಗಮವಾಗಿದೆ. ಕುಮಾರಧಾರ ಜೊತೆಗೆ ನೇತ್ರಾವತಿ ನದಿಯು ಕೂಡ ಉಕ್ಕಿ ಹರಿತಾ ಇದೆ. ಜೊತೆಗೆ ಸಂಜೆಯ ಹೊತ್ತಿನಲ್ಲಿ ಸಂಗಮವಾಗಿದೆ. ನದಿಗಳಿಗೆ ಪೂಜೆಯನ್ನು ಮಾಡಿದ್ದಾರೆ ಆಸ್ತಿಕರು, ಜೊತೆಗೆ ಸಂತಸವನ್ನು ಸಂಭ್ರಮಿಸಿದ್ದಾರೆ. ಇವೆಲ್ಲದರ ಜೊತೆಗೆ ಕ್ಷಣ ಕ್ಷಣಕ್ಕೂ ಕೂಡ ನದಿಯ ನೀರಿನ ಮಟ್ಟ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದೂ ಕೂಡ ಒಂದು ಭಯ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಇವೆಲ್ಲದರ ಜೊತೆಗೆ ಮತ್ತೆ ಪ್ರಕೃತಿಯ ಮುಂದೆ ಮನುಷ್ಯ ಅನ್ನುವಂಥದ್ದು ಏನೂ ಇಲ್ಲ, ಮನುಷ್ಯನ ಟೆಕ್ನಾಲಜಿ ಇಲ್ಲ, ಮನುಷ್ಯನ ಇನೋವೇಷನ್ಗಳಿಲ್ಲ, ಮನುಷ್ಯ ಏನೇ ಮಾಡಿದರೂ ಕೂಡ ಪ್ರಕೃತಿಯ ಮುಂದೆ ಹುಳುಕಡ್ಡಿಗೆ ಸಮಾನ ಅನ್ನುವಂಥದ್ದು ಕೇರಳದ ವಯನಾಡ್ನ ಮಹಾ ದುರಂತ ಏನಿದೆ, ಘೋರ ದುರಂತ ಏನಿದೆ, ಮತ್ತೆ ಮತ್ತೆ ನಮ್ಮನ್ನು ಬಡಿದೆಬ್ಬಿಸುತ್ತೆ. ಇವೆಲ್ಲದರ ಜೊತೆಗೆ ಶಿರೂರಿನಲ್ಲಿ ನಡೆದಿರುವಂತಹ ಗುಡ್ಡ ಕುಸಿತ, ಶಿರಾಡಿ ಘಾಟ್ನಲ್ಲಿ ನಡೆದಿರುವಂತಹ ಗುಡ್ಡ ಕುಸಿತ, ಉಪ್ಪಿನಂಗಡಿಯಲ್ಲಿ ನಡೆದಿರುವಂತಹ ಗುಡ್ಡ ಕುಸಿತ, ಜೊತೆಗೆ ಈ ಭಾಗದಲ್ಲಿ ಅಂದರೆ ವಾಮಂಜೂರಿನ ಕೆತ್ತಿಕಲ್ನಲ್ಲಿ ಗುಡ್ಡ ಕುಸಿತ ಆಗುತ್ತೆ ಅನ್ನುವಂಥ ಭಯ ಆತಂಕ, ಇದೆಲ್ಲವೂ ಕೂಡ ಅಭಿವೃದ್ಧಿ ಅನ್ನುವಂತಹ ಹೆಸರಿನಲ್ಲಿ ಮನುಷ್ಯ ಪ್ರಕೃತಿಯ ಮೇಲೆ ಮಾಡಿರುವಂತಹ ಹಾನಿ ಏನಿದೆ ಬಹಳಷ್ಟು ದೊಡ್ಡ ಬೆಲೆ ತೀರ್ತಾ ಇದ್ದೀವಿ. ಜೊತೆಗೆ ಬಹಳಷ್ಟು ಆತಂಕದಿಂದ ನಾವುಗಳು ಬದುಕುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಬಹಳಷ್ಟು ಜನರು ಹೇಳ್ತಾರೆ ಈ ಬಾರಿಯ ಮಳೆ ಹಿಂದೆ ಬರಲೇ ಇಲ್ಲ, 1974ರಲ್ಲೂ ಕೂಡ ಇಂಥದ್ದೇ ಮಳೆ ಬಂಟ್ವಾಳದಲ್ಲಿ ಬಂದಿತ್ತು. ಆದರೆ ಈ ಬಾರಿ ಈ ರೀತಿಯ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು ಮನುಷ್ಯ ಮಾಡಿದಂತಹ ಸ್ವಾರ್ಥದಿಂದ. ನದಿಯ ನೀರು, ಮಳೆಯ ನೀರು ಹರಿದು ಹೋಗಲಿಕ್ಕೆ ಸರಿಯಾಗಿರುವಂಥ ವ್ಯವಸ್ಥೆ ಇಲ್ಲ. ಈ ಹಿಂದೆ ಆ ಮಣ್ಣುಗಳು ಏನಿದೆ ನೋಡಿ, ಆ ಗುಡ್ಡದಲ್ಲಿರುವಂತಹ ಮಣ್ಣುಗಳು, ಜೊತೆಗೆ ಹರಿದು ಹೋಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಭೂಮಿಯಲ್ಲಿರುವಂತಹ ಮಣ್ಣುಗಳು ಆ ನೀರನ್ನು ಹೀರಿಕೊಳ್ತಾ ಇತ್ತು. ಹಾಗಿದ್ದಾಗ ಅಷ್ಟು ಸರಿ ಸಾಗಾಟ ಆಗಿ ಕೃತಕ ನೆರೆ ಬರುವಂತಹ
ಭಯ ಇರಲಿಲ್ಲ. ಆದರೆ ಈಗ ಎಲ್ಲಿ ನೋಡಿದರೂ ಕೂಡ ಕಾಂಕ್ರೀಟ್ ಕಾಡುಗಳಿದೆ, ಇಂಟರ್ಲಾಕ್ಗಳಿವೆ, ಮಳೆಯ ನೀರು ಭೂಮಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ, ನೇರವಾಗಿ ಹರಿದುಕೊಂಡು ಹೋಗ್ತಾ ಇದೆ. ಆ ಸಂದರ್ಭ ಕಸ ಕಡ್ಡಿಗಳು ಈ ರೀತಿಯ ವಿಚಾರಗಳು ಎಲ್ಲವೂ ಕೂಡ ಹರಿದುಕೊಂಡು ಹೋಗುತ್ತೆ, ಮಣ್ಣು ಸಮೇತ ಹರಿದುಕೊಂಡು ಹೋಗುತ್ತೆ. ಕೊನೆಯದಾಗಿ ಈ ರೀತಿಯ ಲ್ಯಾಂಡ್ಸ್ಲೈಡ್ ಆಗುತ್ತೆ, ಗುಡ್ಡ ಕುಸಿತ ಆಗುತ್ತೆ. ಇದು ಮನುಷ್ಯ ಮಾಡಿದಂಥ ಸ್ವಾರ್ಥ. ಆ ಸ್ವಾರ್ಥದಿಂದ ನಾವುಗಳು ಅನುಭವಿಸ್ತಾ ಇದ್ದೀವಿ. ಮಳೆ ಬರಬೇಕು, ಆದರೆ ಇಂತಹ ಮರಣ ಮೃದಂಗ ಸೃಷ್ಟಿಸುವಂಥ ಮಳೆ ಬರಬಾರ್ದು ಅನ್ನುವಂಥದ್ದೇ ನಮ್ಮ ಆಶಯ. ದೇವರಲ್ಲಿ ಕೋರಿಕೊಳ್ಳುವಂಥದ್ದು ಅದನ್ನೇ. ಅದೇ ರೀತಿ ಬಿ ಸೇಫ್ ಆ್ಯಂಡ್ ಬಿ ಅಲರ್ಟ್ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24.